മനൊന്തുണ്ടോ മുത്തിനാല് సచిన్ పూజారి కేనుండా పాతేర్నా ఎక్కడ మ్యూట్ ఆతిజీ ఎక్కడ నమో నమ భారతిక ಅಲ್ಲೇ ಇತ್ತೆ ಸೌಂಡ್ ಕೇಳಿ ಇಚ್ಚಿ ಎಕಡೆ ಮ್ಯೂಟ್ ಆತಿಜ್ಜಿ ದಾದನ ಪಂಡಿತ ನೆಟ್ವರ್ಕ್ ಒಂಚೂರು ಪ್ರಾಬ್ಲಮ್ ಉಂಡಿ ನೇಟಿ ಎಸ್ ಓಕೆ ಇಜ್ಜಿ ಒಂತ ನೆಟ್ವರ್ಕ್ ಪ್ರಾಬ್ಲಮ್ ಪಂಡ ಒಂತ ಮೋಡ ಆತನು ಮಸ್ತ್ ಬರ್ಸ ಬರೊಂದಿತ್ತನು ಬರ್ಸ ಬತ್ತ ನಮ್ಮೂಲ ಇಂಕ್ 4G ನೆಟ್ವರ್ಕ್ ತಿಕ್ಕುನು ಇಂಕ್ 4G ತಿಕ್ಕುನು ಅದೇ ಅಂಚ ತಿಕ್ಕುಜಿ ಐಕ್ಯನರ ಕುಲ್ಲಿಯ ಬರ್ಪುಜಿ ಪಂಡ ಪುಕ್ಕಡ ದಾದಿಕ್ ಅರ್ಧರ್ ಕಟ್ಟ ಹಾಪುಂಡು ಅಂಚ ಪುರ ಒನಸಾಂಡೆ ಏರಿನ ಈ ಆಂಡ್ ಇತ್ತಿಗೆ ಬಿಗೇನುಡಾ ಮೂರ್ತಿ ದಾದೆ ಕಜ್ಜಿಪ್ಪು ಪಲ್ಲೆ ಎಂಕ್ ಕಜ್ಜಿಪ್ಪು ಇನಿ ಪೀರೆಲ್ಲ ಪದಿಂಗಿಲ ಪೀರೆ ಬೊಕ ಪದಿಂಗಿ ಅಂದಿ ಲೈಕ್ ಡನ್ ಥ್ಯಾಂಕ್ ಯು. ಇಲ್ಲಿ ಸಹ ಬೆಂಗಳೂರಿನಲ್ಲಿ ಫುಲ್ಲು ಮೋಡ ಮತ್ತು ಮಳೆ ಬರ್ತಾ ಇದೆ ಅಕ್ಕ. ಹೌದಾ, ಅದೇ ಫುಲ್ ಈಗ ಸಾಯಂಕಾಲದಷ್ಟು ಸ್ಟಾರ್ಟ್ ಆಗಿದೆ. ಎಂತ ಮಳೆ ಗೊತ್ತುಂಟ ಇವತ್ತು. ನೆನ್ನೆ ಮಳೆ ಇಲ್ಲ ಅಂತ ಹೇಳಿದ್ದೇನಲ್ಲ, ಇವತ್ತು ಫುಲ್ ಮಳೆ. ನಮಗೆ ಖುಷಿ ಆಯಿತು, ಸ್ವಲ್ಪ ತಂಪಾಗ್ತದೆ. ಆದರೆ ನೆಟ್ವರ್ಕ್ ಸ್ವಲ್ಪ ಡೌನ್ ಆಗ್ತದೆ ಹಾಗೆ. ಹಾಯ್ ಅಮ್ಮ ಎಂಚಲ್ಲರು ಅನಸಾಂಡಿ ಎನ್ನ ಅನಸಾಂಡ್ ಪೀರೆಲ್ಲ ಪದಿಂಗಿಲ್ಲ ಪೀರೆ ಕೊರೆ ಅಂಚ ಬಂಡ ಪೀರೆ 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 ಹೀರೆಕಾಯಿ ಪದಂಗಿ ಪಾರ್ದು ಕಜಿಪ್ಮಂತೆ. ಏನು ಬೆಳಿಗ್ಗೆ ತಿಂಡಿ ಮಾಡಿದ್ರಕ್ಕ? ಇವತ್ತು ಬೆಳಿಗ್ಗೆ ನಾನು ಎಂತ ಗೊತ್ತುಂಟ, ಟೊಮೆಟೊ ಬಾತ್ ಮಾಡಿದ. ಅದು ಬೇಗ ಆಗ್ತದಲ್ಲ, ಟೊಮೆಟೊ ಬಾತ್ ಮಾಡಿದರೆ ಅಂದರೆ ಅಕ್ಕಿ ಟೊಮೆಟೊ ಎಲ್ಲ ಹಾಕಿ ಮಾಡಿದರೆ ಒಂದು ಬೇಗ ಒಂದು ಆಗುವ ರೆಸಿಪಿ ಅಂದರೆ ಒಂದು ಟೊಮೆಟೊ ಬಾತು ಮತ್ತು ಉಪ್ಪಿಟ್ಟು. ಅದಕ್ಕಿಂತ ಬೇಗ ಯಾವುದಿಲ್ಲ. ಮತ್ತು ನಮ್ಮ ಕಡೆ ಪುಂಡಿ ಅದೆಲ್ಲ ಬೇಗ ಬೇಗ ಆಗ್ತದೆ. ಇದು ಬೇಗ ಆಗೋದಿಲ್ಲ. ಟೊಮೆಟೊ ಬಾತ ಪರವಾಗಿಲ್ಲ, ಸ್ವಲ್ಪ ಒಗ್ಗರಣೆಗೆ ಕಟ್ ಮಾಡಿ ಹಾಕಿದರೆ ಅದೊಂದು ಬೇಗ ಆಗ್ತದೆ. ನಮಗೆ ದೋಸೆ ಅದೆಲ್ಲ ರಾಮಾಯಣ. ದೋಸೆಗೆ ಕಡಿಬೇಕು, ನೀರು ದೋಸೆಗೆ, ಆನಂತರ ಹಂಚಿಡಬೇಕು, ಆನಂತರ ಅದನ್ನು ಹಾಕಬೇಕು, ರಂಗೋಲಿ ಬಿಡಿಸ್ಬೇಕು. ಅದಕ್ಕೆ ಪುಂಡಿ ಅಂದರೆ ಏನು ಅಕ್ಕ? ಪುಂಡಿ ಅಂದರೆ ನಾವು ಅಕ್ಕಿ ಕಡಿದು ಗಟ್ಟಿ ಕಡಿದು ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ ಅದು ಹೀಗೆ ಮಾಡಿ ಉಂಡೆ ಥರ ರೌಂಡ್ ಬರ್ತದಲ್ಲ. ಹಾಂ ರೌಂಡ್ ಉಂಟಲ್ಲ, ಒಂದು ರೈನ್ ಕೋಟ್ ಕಂತಿ ಬಕ್ಕೋನು. ಹಾಂ ತೂಕ ಕಾನಕ ರೈನ್ ಕೋಟ್ ಇಜ್ಜಿ. ಹೀಗೆ ಪುಂಡಿ ಮಾಡಿ ತೊಂದ್ರುಂಟಲ್ಲ, ಎಂಥವಾ ಅದು. ಅದರಲ್ಲಿ ಬೇಯಿಸಿ ಕೋಳಿಗೆ ಎಲ್ಲ ಕೋಳಿ ಸಾರೆಲ್ಲ ಮಾಡಿ ತಿಂತಾರೆ ಮೀರೆಲ್ಲ. ಯಾರಾದರೆ ಹೇಳಿರ ಪುಂಡಿಗೆ ಎಂತ ಹೇಳೋದಂತ? ಪುಂಡಿಗೆ ಎಂತ ಹೇಳೋದು ಹೇಳಿ ಪೂಜಾರ್ಲ? ಪುಂಡಿಗೆ ದಾದ ಪನ್ಪುಣಿಯೇ ಉಂಡಿಯಾ? ಹರೀಶ್ಗೆ ಮೀನು ಸಾರಿಗೆ ಇದಾದರೆ ತಿನ್ನಿಯ ಕೂಡ. ನಮ್ಮ ಕಡೆ ಉಸಿರು ಕಡುಬು ಅನ್ನುತ್ತಾರೆ ಅಕ್ಕ. ಕಡುಬು ಸರಿ. ನಮ್ಮ ಕಡುಬು ನಾವು ಪುಂಡಿ ಅಂತ ಹೇಳುದ, ಪುಂಡಿ ಅಂತ ಹೇಳುದ ಆಯ್ತಾ?
ಹಾಯ್ ಮೂರ್ತಿ ಸಜಿನ್, ಹಾಯ್ ಸಜಿನ್ ಪೂಜಾ ದಾದಿ ಪುಂಡಿ ಪುಂಡಿ ಎಂತ ಹೇಳುದು. ಹಾಗಿದ್ರೆ ಮೌನ ಊರು ಕಡೆ ಏನನ್ನುತ್ತಾರೆ ಕೇಳೋಣಕ್ಕ. ಮೌನ ಅದು ಕಡುಬು ಅಂತ ಹೇಳ್ಬೋದಲ್ಲ. ಮೊಬೈಲ್ ಚಾಟ್ ಮಲ್ಪೇರು ಐಕ್ ಪುಂಡಿ ಪನ್ಪೇರು ಪಂಡ ಎಂಕಲ್ ಅಲ್ಪ ಇಜ್ಜಿನ ಬೋಡಿ ರೈಲ್ಲುಲ್ಲರ ನಾವೇನಾದರೂ ಒಂದು ಜಾಸ್ತಿ ಫೋನಲ್ಲಿ ಒಂದು ಹುಡುಗಿ ಜೊತೆ ಏನಾದರೂ ಮಾತಾಡ್ತಾ ಇದ್ರೆ ಹಾಗೆ ಹೇಳುದು, ನೀನೆಂತ ಪುಂಡಿ ಬೇಯಿಸ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಹಾಗೆ ಟ್ರೈನ್ ಪೋಪು ನುಂತ್ಲಿ ಟ್ರೈನ್ ಅಂತ ಜಪೆ ಅಕ್ಕ ಪಂಚೋಬ ಯಾಕಡೆ ಏನ್ ಪಾತೆರ್ನ ಕೀನೊಂದಿತ್ತಿಜಿಗೆ ದಾದನ ಗೊತ್ತಿಯ ಪಂಡತ ನೆಟ್ವರ್ಕ್ ಇಜ್ಜಿ ಅಂದ್ರೆ ನೆಟ್ ಬರತ್ತದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಉಂಟು. ಬರ್ಸ ಬತ್ತ ಹಂಚನೆ ವನಿತ ಪೋಯಲ್ಲ ಅಂದತ ಊರಿಗೂ ಅಲ್ಲಿ 2 ಗಂಟೆ ಬಿದ್ದಂಡ 7 ಗಂಟೆಗ ಇದು ವರ್ಕ್ ಮನ್ಪರೆ ಕೋಟೆಂಡ್ರೆ ಅಂದ ಸ್ಕೂಲ್ ಟೀಚರ್ ಶೋಭಾ ಅಕ್ಕಯ್ಯ ಬಿಸಿ ಉಳ್ಳೇರಿನಿ ಅಂದು ಶೋಭಾ ಮಾತ ಬಲೆ ಮನಸ್ಸಿದ್ದು ಆವಾ ಬರ್ಪೆ. ಊಟ ಆಯ್ತಾ ಶೋಭಕ್ಕ? ಅಶೋಕ್ ಸುವರ್ಣ ಹಾಯಕ್ಕ ಬರೋದಿಲ್ಲೇರು ಉಂತಲೇ ಮಾತ ಇತ್ತ ಬರ್ಪೆ ಆವಾ ವಾ ವಾ ಆವಾ ವಾ ವಾ ಅಲ್ಲ ಬತ್ತೀನಿ ಸುಜಿ ಸುಜಿ ಉಂತು ಇತ್ತ ಬರ್ಪಲಾಲು ಅವ ಆವಾ ವಾ ಕುಲ್ಲೆ ಬತ್ತೆ ಆವಾ ಸುಜಿ ಕುಲ್ಲೆ ಬತ್ತೆ ಆವಾ ಅಲೆಂಗ್ಲಿ ಕುಲ್ಲದು ಅಲ್ಪ ಒನಸ್ ಮನ್ಪರೆ ಬಿದ್ದಾಡ್ನಿ ಇನ್ನು ಗಮ್ಮತ್ತು ನಂಚನ ಶೋಭನಲ್ಪ ವಾ ಶೋಭಕ್ಕ ವನಸಾಂಡಿ ಏರ್ಪಲ್ಲೆ ಸುಜಿ ಸುವರ್ಣ ಶೋಭಾಕ್ಕನ ಸಾತಿಜ್ಜಿ ಅಲ್ಲ ಇಲ್ಲ ತಮ್ಮ ನಾವ ಒಂದುಂಡಂಚ ಹಾಯ್ ಸುಜಿ ಬ್ರೋ ಬನೊಂದುಲ್ಲೇರು ಅಶೋಕ್ ಸುವರ್ಣ ಐನುದು ಐನುದು ಐತ ಆವತ್ತೆ ಐನುದ ತಾವತ್ತೆ ಆವಾ ಹಾಗಿದ್ರೆ ಊಟ ಮಾಡಿ ಬನ್ನಿ ಅಂದ್ರು ಅಲ್ವಾ ಶೋಭಕ್ಕ? ಅಲ್ಲ ನಮ್ಮನ್ನು ಅಲ್ಲಿಗೆ ಕರೆದದ್ದು, ನಾವು ಊಟ ಮಾಡಲಿಕ್ಕೆ ಹೋಗ್ಬೇಕಂತೆ. ಊಟ ಮಾಡಿ ಬರೋಣ. ಇವತ್ತು ಚಿಕನ್ ಉಂಟು ಮತ್ತು ಮಟನ್ ಉಂಟು, ಒಳ್ಳೆ ಗಮ್ಮತ್ತುಂಟು. ನನಗೆ ಎಲ್ಲಿಗಾದರೂ ಹೋದರೆ ನನಗೆ ಊಟ ಮದುವೆ ಮನೆಗೆ ಏನಾದರೂ ಹೋದರೆ ಮೊದಲು ಊಟದ ಚಿಂತೆ ಅಲ್ಲ, ಫಸ್ಟಲ್ಲಿ ಏನು ಹಾಕ್ತಾರೆ, ಇಡ್ಲಿನ ದೋಸೆನ ಆಪನ ಮತ್ತು ಸೇಮೆದ ಅಡ್ಡೆ ಉಂಟಲ್ಲ, ಸೇವಿಗೆ ಬರ್ತದಲ್ಲ ಅದು ಅಂತ ಮೊದಲು ಅದನ್ನು ನೋಡೋದು ನನ್ನ ಚಿಂತೆ ಅದು ಎಂತ ಇರ್ಬೋದು ಫಸ್ಟಿಗೆ ಹಾಕ್ತಾರಲ್ಲ ಅಂತ. ಅದು ನಾನು ಮೊದಲು ನೋಡೋದು ಅಂಥದ್ದನ್ನು ಹೋಗಿ. ಊಟ ಇದ್ದೇ ಇರ್ತದೆ, ಅದೆಲ್ಲ ಚೆಂದ ಇದಾಗಲ್ಲ. ನನಗೆ ಹೋದರೆ ಅದು ಒಂದು ಮಾತ್ರ ನಾನು ನೋಡೋದು ಫಸ್ಟಿಗೆ ಯಾರ ಬಟ್ಟಲಲ್ಲಿ. ನಮ್ಮ ಕಡೆ ನೀರು ದೋಸೆ ಮತ್ತು ಆಪ ಅದೆಲ್ಲ ಇರ್ತದೆ. ಅಮ್ಮ ಕಾಂಡೆ ಬರ್ಸ ಜೋರುಂಡು ಕೋಡೆ ಮಸ್ತ್ ಬರ್ಸ ಇತ್ತೇನು. ಇದ್ಯಾರು ಶ್ರೀಕಾಂತ್, ನೀನು ಉತ್ತರ ಕನ್ನಡ ಜಿಲ್ಲೆನಾ? ದಕ್ಷಿಣ ಕನ್ನಡ ಜಿಲ್ಲೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಕಾಂತ್ ಅವರೇ. ನನಗೆ ಕೋಸಂಬರಿ ಉಂಟು ಶೋಭಕ್ಕ ಮನೆಯಲ್ಲಿ. ಸೂಪರ್ ಅಲ್ವಾ ನೀವು ಕೋಸಂಬರಿ? ನಮಸ್ತೆ ಅಂತ ಇದ್ದಾರೆ. ಯಾರಿದು? ರಾಜೇಂದ್ರ ನಾಯ್ಕ ಅವರು. ನಮಸ್ತೆ ನಮಸ್ತೆ. ಯಾವ ಊರು? ನಮ್ಮದು ಮಂಗಳೂರು. ನಾವು ಮಂಗಳೂರಿನವರು, ಕರ್ನಾಟಕ. ಯಾಕೆ ನೀವು ಯಾವ ಊರು ಶ್ರೀಕಾಂತ್ ಅವರೇ? ಓ ರಾಜೇಂದ್ರ ನಾಯ್ಕ ಉಡುಪಿನಾ? ಓಕೆ, ಲೈಕ್ ಮಾಡಿ ಆಯ್ತಾ. ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನೋಡಬೇಡಿ, 1-2 ದಿವಸದಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕ್ತೇನೆ ಆಯಿತಾ. ಅಂದರೆ ಈಗ ಸ್ವಲ್ಪ ಆಗ್ತಿಲ್ಲ ನನಗೆ ಮನೆಯಲ್ಲಿ, ಮತ್ತು ನಾನು ಹಾಕ್ತೇನೆ. ಮತ್ತು ನಾನು ವಾರಕ್ಕೆ 3 ಸರ್ತಿ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಡೈಲಿ. ಏನಾದರೂ ಒಂದು ನನ್ನ ಮನೆಯೊಳಗೆ ಏನೆಲ್ಲ ಮಾಡ್ತೇನೆ ಅದು, ಮತ್ತು ಹೊರಗಡೆ ಹೋದರೆ ಅದೆಲ್ಲ ನಾನು ಮಾಡ್ತಾ ಹೋಗ್ತೇನೆ. ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತಾ ಹೋಗ್ತೇನೆ. ಶ್ರೀಕಾಂತ್ ಅವರೇ, ನಿಮ್ಮದು ಯಾವುದು ಊರು? ನಮ್ಮದು ಮಂಗಳೂರು. ನಿಮ್ಮದು?
ನನ್ನ ಕನ್ನಡ ನೋಡಿ ಅರ್ಥ ಆಗ್ಲಿಲ್ವ ನಿಮಗೆ ನಾನು ಯಾವುದು ಮಾತಾಡೋದಂತ ಶ್ರೀಕಾಂತ್? ಸಚಿನ್ ಪೋಯರಾ? ನಮ್ಮೂರು ಬೆಂಗಳೂರು, ನಿಮ್ಮೂರು ಮಂಗಳೂರು. ನೆನಪಿದೆಯಾ? ನೆನಪುಂಟು. ನಮ್ಮೂರು ಮಂಗಳೂರು, ನಿಮ್ಮೂರು ಬೆಂಗಳೂರು. ಎಲ್ಲಿಂದ ಬಂದೆ ನೀನು ಜಾಣೆ? ಅದೇ ಅಲ್ವಾ? ಇದ್ಯಾರು? ಮಂಗಳೂರು ಬೆಂಗಳೂರು ಬೆಳಗಾವಿ ಕಲಬುರ್ಗಿ ಜೈ ಕರ್ನಾಟಕ. ಲೈಕ್ ಮಾಡಿ ಆಯ್ತಾ? ಹೇಗೂ ಜೈ ಕರ್ನಾಟಕ ಅಂತ ಹೇಳಿದೆ ಕರ್ನಾಟಕದವರಾದರೆ ಹಾಗಾದರೆ ಹಾಗಾದರೆ ನಂಗೆ ಒಂದು ಲೈಕ್ ಕೊಡಿ ಆಯ್ತಾ? ಹೌದು, ಅದು ಮೊದಲಿದ ಹಾಡಲ್ವಾ? ಆ ಹಾಡಿನ ಮುಂದೆ ಈಗದ ಹಾಡು ಎಂತ ಇಲ್ಲ ಅಲ್ವಾ? ಮೊದಲಿದ ಹಾಡು ನನ್ನ ಇದರಲ್ಲಿ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ನಾನು. ಅದರಲ್ಲಿ ನಾನು ಜಾಸ್ತಿ ಹಿಂದಿ ಮಾಡಿದ್ದು, ಮತ್ತು ಕನ್ನಡ ರಾಜ್ಕುಮಾರ್ ಅವರದ್ದೆಲ್ಲ ನಾನು ಅಂದರೆ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಹಾಗೇನೆ. ನನಗೆ ಅದು ತುಂಬ ಇಷ್ಟ. ನಾನು ಒಂದೊಂದು ಹಾಡು ಉಂಟಲ್ಲ 3-4 ಸರ್ತಿ ಶಾರ್ಟ್ ವಿಡಿಯೋ ಮಾಡಿದ್ದೇನೆ. ಅದು ಲೈಕ್ ಕೊಟ್ಟೆ, ಓಕೆ ಥ್ಯಾಂಕ್ ಯು. ಊಟ ಆಯಿತಾ? ಇಲ್ಲ, ಇನ್ನು ಆಗಬೇಕು, ಮಾಡಬೇಕು. ನನ್ನ ಹೆಸರು ಭಾರತಿ ಅಂತ. ಚಾನಲ್ ನೇಮು ಕುಡ್ಲ ಬಿರ್ವಸ್ ಅಂತ, ಅಂದರೆ ಮಂಗಳೂರು. ಕುಡ್ಲ ಅಂದರೆ ಮಂಗಳೂರು, ಹಾಗೆ ಕುಡ್ಲ ಬಿರ್ವಸ್ ಅಂತ. ಅಮ್ಮ ಇರೇನ ಅಜ್ಜಿ ಪನ್ಪಿನಾರೇರು ಏನ ಅಜ್ಜಿ ಪನ್ಪಿನಾರ ಏರ್ಲು ಹೆಜ್ಜೇರು ನಾನು ಓಲೆ ಎನ್ನ ಜೋಕ್ಲೆ ಮದಿ ಮ್ಯಾಯ್ಬೇಕ ಜೋಕ್ಲು ಬತ್ತ ಅಜ್ಜಿ ಬನ್ನೋಡು ಉಮಿ ಇಜ್ಜ ಕೋಡೆ ಉಮಿ ಬತ್ತಿತ್ತೆ ಅಜ್ಜಿ ಈ ರೀತಿ ಜರತೆ ಕೋಡೆ ರಾತ್ರಿ ಒಂತ ಬರ್ತಾನ ಉಮಿ ಮಸ್ತ್ ಬರ್ತಿತ್ತೆ ಹಂಗೇಂಡೆ ಅಜ್ಜಿ ಬರ್ತೇವೆ ನಿನ್ನ ಅಂದು ಅಯ್ಯ ಬತ್ತದ್ದು ಪಾತೆದ್ದು ಪೋಯೆ ಅಕ್ಕ ಪನ್ ಶೋಭಾ ಏನೇನು ಅಜ್ಜಿ ಬಂಡಲ್ಲ ಬೇಜಾರಿಜ್ಜಿ ಪಿಜ್ಜಿ ಬಂಡಲ್ಲ ಬೇಜಾರಿಜ್ಜಿ ದಯ ಬಂಡೆ ಏನ ಮೇಟ್ ಪತ್ತು ಜತ ಮೊಬೈಲ್ ಲೆಪ್ಪುನೇಕ ದಾದಾಯರುಂಡು ಮಂಗಳೂರು ಸಿಟಿನ ಪಕ್ಕ ದೂರ. ಮಂಗಳೂರು ಅಂದರೆ ನಮ್ಮದು ನಾವು ಎಂತ ಇದು ಮಾಡಿದ್ರೆ ಹೇಳೋದು ಮಂಗಳೂರು ಅಂತ ಅಂದರೆ ಮಂಗಳೂರು ಪಕ್ಕ ಅಂದರೆ ಸುರತ್ಕಲ್ ಉಡುಪಿಗೆ ಹೋಗುವ ದಾರಿ ಉಂಟಲ್ಲ ಆ ದಾರಿಯಲ್ಲಿ ಸಿಗ್ತದೆ. ಒಂತೆ ಬ್ಯುಸಿ ಅಕ್ಕ ಆವ್ ಶೋಭಾ ಓಕೆ ಎಂಕ್ ಶೋಭಾ ನೆರ್ನೆ ಆತ ಕೋಡೆ ಇಜ್ಜಿ ಈರ್ಬಕ ಪಾತಿರ್ಜರ್ ಮಾರ್ರ ಈರ್ಬಕ ದಾದರ ಪಂಡರತೆ ಜಾತಿದ ವಿಷಯ ಗೈಕಾರ್ ಪಂಡಿನ ಅಂಚ ಹಾಯ್ ಭಾರತಕ್ಕ ಎಂಚ ಉಳ್ಳಾರು ಒಂದು ಸಂಡೆ ಹಾಯ್ ನೀರು ಎನ್ನ ಮನಸ್ಸು ಇಜ್ಜಿ ನನವಡು ಅಂದು ಮಂಡೆ ಆಡೋಡು ಆಡು ಬಂಡೆ ಇಜ್ಜಿ ನನವಡು ಪೀರೆ ಕಜಿಪ್ಪು ಲೈಕ್ ಕೊರಿಯಕ್ಕ ಓಕೆ ಓಕೆ ಥ್ಯಾಂಕ್ ಯು ಹಾಯ್ ಆಲ್ ವನ ಸಾತಿಜಿ ಯಾತಿಜಿ ಅಬ್ಬ ಕೊಟ್ಟಿಗೂ ಕಣಮ್ಮ ಕಲಂಜಿ ಪಂತ ಮುಗ್ಯಾಡು ಹಾಯ್ ಶೋಭಕ್ಕ ಹಾಯ್ ಉದಯ್ ಶಂಕರ್ ದೈತ ಕಜಿಪು ಸೂಟೆಗೆ ಅಲ್ಲ ಶೋಭಾ ನೀ ಕಶ್ಮೀರದಿಗೆ ಹಾಲು ಬಿಸಿ ಇಲ್ಲ ಅಲ್ಲಿ ದಾದ ಬಂಡ ಎಲ್ಲಾಡು ಬಿನ್ನಿರು ಉಳ್ಳೇರಿಗೆ ಅಂಚ ಮಟನ್ಗೆ ಕಬಾಬ್ಗೆ ಸುಕ್ಕಗೆ ಪೂರ ಉಂಡು ಅಲ್ಲಿ ಎಲ್ಲಾರು ಇನ್ನು ತಮ್ಮನ ಪುಸತ್ ಮದ್ಮಲ್ ಮದ್ಮಯಗೆ ತಮ್ಮನೆಗೆ ಶೋಭಕ್ಕ ವನಸ್ಸು ಕೋರಿ ರೊಟ್ಟಿಯ ನಿಮ್ಮ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ಬರ್ತದೆ? ನಮ್ಮ ಕನ್ನಡ ಭಾಷೆ ಬಿಟ್ಟು ತುಳು ಭಾಷೆ ಬರ್ತದೆ, ಮತ್ತು ಮುಸ್ಲಿಮ್ಸ್ ಭಾಷೆ ಮಾತಾಡ್ತೇನೆ, ಹಿಂದಿ ಮಾತಾಡ್ತೇನೆ, ಇಂಗ್ಲೀಷ್ ಅಂತೂ ಕೇಳೋದೇ ಬೇಡ ನಾನು ಮಾತಾಡೋದಿಲ್ಲ, ನನಗೆ ಬರೋದಿಲ್ಲ, ಅದಕ್ಕೆ ನಾನು ಹೇಳಿದ್ದು. ಮತ್ತೆ ಮಾತಾಡ್ತೇನೆ. ಶೋಭಾ ನಿನ್ನ ವನಸಾಂಡೆ ಕೋರಿ ರೊಟ್ಟಿ ಹತ್ತಲ್ಲಿ ಗಿನಿ ಇಡ್ಲಿ ಸೇಮ ದಡ್ಡನ ನಾತೆ ನಾವು ತುಳು ಮಾತಾಡೋದು ಆಯ್ತಾ ಶ್ರೀಕಾಂತ್ ಮನೆಯಲ್ಲೆಲ್ಲ ಹೋಗು ಎಲ್ಲಿಯಾದರೂ ಹೋದರೆ ಕನ್ನಡ ಮಾತಾಡೋದು ಸ್ವಲ್ಪ ಅದು ಒಂಥರ ಜಾಸ್ತಿ ಅಂದರೆ ನಿಮಗೆ ಕನ್ನಡ ತುಂಬ ಮಾತಾಡ್ತಾರಲ್ಲ ಅಂತ ಹಾಗೆ ನಮಗೆ ಇದು ಮಾಡೋದಿಲ್ಲ ಆಗೋದಿಲ್ಲ. ಹೇಗೆ ನೀವು ಹೇಳ್ತೀರಿ ನಮಗೆ ಅರ್ಥ ಆಗ್ತದೆ, ನಾವು ಅದಕ್ಕೆ ಆನ್ಸರ್ ಕೊಡ್ತೇವೆ. ತೂಲೆಗೆ ಶೋಭಾಕ್ಕ ಯಾನು ಏರ್ ಪಂದು ಈ ಅಕ್ಕ ಗೊತ್ತಿಜ್ಜಿ ಉದಯ ಶಂಕರತ ಎಂಚಿನ ಉದ್ದ ಪುದರಿಯವು ಇದು ಮುಂದೆ ಪುದಡೆತ್ತಿನ ಸೂಟೆಗೆ ಪೋದು ತುಯ್ಯರ ಬಿನ್ನೇರು ಬೈದೇರು ಅಂದು ಪೊದು ತುಯ್ಯರ ಬಿನ್ನೇರು ಬೈದೇರಿಗೆ ಸೂಟೆಗೆ ಒಂಜಿ ಬಾಲೆ ನೋಡೆ ಅಜ್ಜಿ ಮನೆ ಪಂದ ಕುಲ್ಲುಲೆ ಏರಿಯಾ ಶೋಭಾ ಏರು ಪಂದು ಗೊತ್ತೇ ಶೋಭಾ ಗೊತ್ತಾನೆ ಏರು ಪಂದು ಉದಯ
ಶಂಕರ ಒಪ್ಪ ಎಂಕ್ ಆಪುನಿಂಚ ಓದೇರೆ ಎಂಕ್ ಉದಯ ಶಂಕರ ಈಜಿ ಯಾನೀರ್ ಉದಯ ಶಂಕರ ಯಾನೀರ್ ತೂತೆ ಈರ್ ಪುದರ್ ಚೇಂಜ್ ಮಂತದರ ದಾದನ ಮಾರ್ರೆ ಹಿಂಗೆ ಗೊತ್ತಾ ಒಂದಿಜ್ಜಿ ಪುದರ್ ಚೇಂಜ್ ಮಂದಾರ ಏರಿಯ ಶೋಭಾ ಎಂಕ್ ಗೊತ್ತಾದು ನಿಖಿಲದು ಗೊತ್ತಾ ನೇರವು ಯಾನ್ ದುಂಬ ಇಂಚೆನೆ ಇತ್ತೆಲೆ ಇಂಚೆನೆ ಅಕ್ಕ ಅಂದ ಎಂಚ ಸೇಮ್ ಐಡಿ ಇರು ಹೊಲ್ತಾರ ಬಲ್ಲೆ ಶೋಭನ್ ನೋಡ್ದಾರ ಇರು ಹೊಲ್ತಾರೆ ಇರು ಆಂಡ ಇಂಚಿನ ಒಂದು ಉದ್ದೇಶ ಏನ್ ಆ ಬ್ಲೂ ಉಂಡು ಮಾರ ಇರೇಗ ಬ್ಲೂ ಕೊರ್ತೆ ಮಾರ ಬ್ಲೂ ಕೊರ್ತಿತ್ರ ತುಂಬ ತಿಪ್ಪರು ಏನು ಮಾರ ಇತ್ತೆ ಮಸ್ತ್ ಟೈಮ್ ಆಂಡು ಲೈವ್ ಬರಂದೆ ಓ ಅಂಚ ದಿಪ್ಪು ಈರ್ನ ಊರೋಲು ಅಮ್ಮ 6 ವಾರ ಮಾರುವಾರ 6 ವಾರ ಕಾಸರಗೋಡು ಓ ಕಾಸರಗೋಡುದಾರಾ ಹಾಯ್ ಇದ್ಯಾರು ಮೌಲಾ ಸಬಂಗ್ಯ ಅಮ್ಮ ಎಂಚ ಉಳ್ಳೇರು ಬಾಯತೆಕ ಓ ನಮ್ಮ ಹಾಸ್ಪಿಟಲ್ ಪೂರ ಬರೀ ಮೆಸೇಜ್ ನೆಕ್ ಬರ್ತದೆ ಪಕ್ಕೇನು ಅಂತಾರೆ ಅದೇ ಅಮ್ಮ ಹುಷಾರುಳ್ಳೇರಿ ಅಂಚೈತೆ ಒಂಜಿ ವಾರ ಅಂಡ ಅಮ್ಮ ಇಜ್ಜಂದೆ ಅಮ್ಮ ಎನ್ನ ಅತ್ತಿಗೆನೆಲ್ಲ ಪೋತೇರೆ ಅನ್ನೆ ನಡೆ ಕುಲ್ಲೇರೆ ಒಂಜಿ ವಾರ ಕುಲ್ದು ಬರ್ಬೋದು ಎನ್ನೊಟ್ಟಿಗೆ ಇತ್ತೇರದು ಇಲ್ಲಡಿ ಕುಲ್ಲುರುಂಡು ಪೋಕ ಓಡ್ಲಾ ಪೋಯರೆಜ್ಜಿ ಅಂಚ ಕಡುಪುರ್ನಿ ಒಂತೆ ಮೈಂಡ್ ಫ್ರೆಶ್ ಆಪುಂಡು ಪೋಂಡ ಅಂದು ಒನ್ನ ವನಸ್ ಆಂಡ್ ಅಂದ್ಯಾಕ ಬೋರ್ ಆಪುಂಡತೆ ಕುಲ್ದು ಆದೆ ಮನ್ಪುಂಡು ಐಕೆ ಪಕ್ಕ ಏನು ಅಮ್ಮ ಪೋಂಡು ನಾನು ಜಲಂಜ ಐತಾರ ಬರ್ವೇರು ಮತ್ತೆ ಕುಲ್ಲುಡತ್ತೆ ಮೈಂಡ್ ಫ್ರೀ ಆಪು ಒನ ತಾಂಡ ಕನಿಕ್ಲೆಯದು ಮುಖದಾಯಕ ಜೀಪು ಎಂತ ಒಣ ತಾಂಡ ಕನಿಕ್ಲೆಯದು ಮುಖದಾಯಕ ಜೀಪು ಎನ್ನ ಊರು ಸುರತ್ಕಲ್ ಇಂದು ಏರು ಮಾರೆ ಒನ ತಾಂಡ ಕನಿಕ್ಲೆಯದು ಮುಖದಾಯಕ ಜೀಪುಗೆ ಎಂಚಿನ ಪಂಡನ ಮಾರ ಎಂಕರ್ತ ಈ ತುಳು ಪಾತೇರ್ನ ಕನ್ನಡ ಪಾತೇರ್ನ ದಾದ ಅಂತ ಪನಿಗೆ ಒಂಚೂರು ಓ ಭಾಷೆ ನಿನ್ನ ಮೌಲೇಶ ಎಂತ ಮೌಲಾಶ ಅಮ್ಮ ಇರೇನು ಇನ್ಸ್ಟಾಗ್ರಾಮ್ ಇಜ್ಜಾ ಎಂಗೆ ಇನ್ಸ್ಟಾಗ್ರಾಮ್ ಇಜ್ಜಿ ಪೂರ ಕ್ಯಾನ್ಸಲ್ ಮಂದೆ ಎಂಗೆ ರಗಾಲ ಬರ್ಚಿ ಇನ್ಸ್ಟಾಗ್ರಾಮ್ದ ಸೊಸನೆ ಬರ್ಚಿಂದು ಊಟ ಆಯ್ತಕ್ಕ ಎಂತ ಪದಾರ್ಥ ಅಂತ ಕೇಳಿದ್ದು ಯಾವ ಭಾಷೆಯಲ್ಲಿ ನೀವು ಕೇಳಿದ್ದು ಊಟ ಆಗಲಿಲ್ಲ ಪದಾರ್ಥ ನಮಗೆ ಹೀರೆಕಾಯಿ ಮತ್ತು ಅದೆಂತ ಗ್ರೀನ್ ಕಲರ್ ಇದೆಂತ ಅದು ಸಣ್ಣ ಸಣ್ಣ ಯಾನ್ ಪೋಪೆಕ್ಕ ಎಲ್ಲೇ ಬರ್ಪೆ ಕಾಲ್ ಬರೊಂದು ಉಂಡು ಬಾಯ್ ಓಕೆ ಆವಿಯ ಬಾಯ್ ಥ್ಯಾಂಕ್ಸ್ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಕವಿ ದಾಯಗ್ ಡಿಲೀಟ್ ಮಾಡ್ತೀನಿ ಬುರ್ಚಿಂದ ಎಂಕ್ ಇನ್ಸ್ಟಾಗ್ರಾಮ್ದು ಸವಾಸನೆ ಬುರ್ಚಿ ಎಂಕ್ ಆಯ್ಕೆ ನಾವು ಡಿಲೀಟ್ ಮಂತ ಬಿಡಿಯ ಒಬ್ಬಕ್ಕೆ ಬೊರ್ಚಾತಿನ ಬರ್ ಮೆಸೇಜ್ ಮಾತ ಬರ ಸ್ಟಾರ್ಟ್ ಆಪ್ ಐಕೆ ಅಂದೆತ್ತೆ
ಕನ್ನಡನೂ ಮಾತನಾಡುತ್ತಿದ್ದೇನೆ, ತುಳು ಮಾತನಾಡುತ್ತಿದ್ದೇನೆ. ಓ, ತುಳು ಬರ್ತದೆ ನಿಮಗೆ? ಹಾಗಾದರೆ ಬಿನ್ಸತಕ ಅತ್ತು ಪದಿ ಪೀರೆಲ ಪದಂಗಿರ ಪಾದ ಕಶ್ಮಂತೆ ಆಯ್ಗೆ ಇಂಚ ಪನ್ಪು ನಿಂದೆ ಗೊತ್ತಪ್ಪಜಿ. ಹೀರೆಕಾಯಿ ಮತ್ತೆ ಪದಂಗಿಗೆ ಅಂತ ಹೇಳುದು. ಹೆಸರು ಬೇಳೆದ ಹೆಸರು ಆ ಬೀನ್ಸ್ ಮಲ್ಲಪ್ಪು ಜಮಾರೆ ಒಂದು ರೌಂಡ್ದ ಎಲೆಲ್ಲ ನೆಟ್ಟುರುಕ್ದಡೇ ಬಾರಿ ಇನ್ನ ಮಂಡೆ ಹೆಸರು ಕಾಳು ಹೆಸರು ಕಾಳು ಬಗ್ಗೆ ಇಂಕಲ್ಲ ಕರಡು ಪಾರ ತರಕಾರಿ ಕೇನುವರ ತನಿಕಲು ತರಕಾರಿ ಎಂಚಕ್ಕೇನುವರ ನಿಖಲು ಮೋನಡಿಕೇನುವರ ಎಂಡ ಕನ್ನಡಡು ಯಾನಳ್ತಿರು ಪಚ್ಚ ಪದಂಗಿ ಪದಂಗಿ ಅವೇ ಪದಂಗಿ ಪಚ್ಚೆ ನೆಪ್ಪುನು ಎಲ್ಲಿ ಬರ್ಪುಂಡತೆ ಅವು ಕೋಡ ಪದಂಗಿ ನೀರು ಬಾರ್ದಿತ್ತೆ ಅಜ್ಜ ಓಲಾಂಡ ಪೋಣ ಕಷ್ಟದ ಮಿನಿ ಕೇಂದ್ರ ಇಂಕು ಆನ್ಸರ್ ಬರ್ರೆ ಯಾನಲ್ಲ ಗೂಗಲ್ ಸರ್ಚ್ ಮಾಡ್ಬಿಡವು. ಒಂಜಿ ಕೇನುಡೆ ಯಾನು ಮುಲ್ಪ ಕೇನುಜಿ ದಾಯ ಪಂಡ ಪೂರ ಅಂಚ ದಾಲೆಜ್ಜಿ ಎಂಕಲ್ಲ ಮಾತ ಒಂಜೆ ಲೈವ್ ಬಂಡಿ ಬಕ್ಕ ಸೋಷಿಯಲ್ ಮೀಡಿಯಾದ ಮಾತೆರೆಲ್ಲ ಗೊತ್ತಾಗ್ಬಿಡ ದಾದ ವಿಷಯ ಪಂಡ ಇನ್ಸ್ಟಾಗ್ರಾಮ್ ಇಜ್ಜತ ಕೇನರೆ ಉಪ್ಪೇರು ಅಂಚ ಹೆಸರು ಕಾಲ ಅಂತ ಹೇಳ್ತಾರೆ. ಹೌದು, ನಾನಿನ್ನು ನೆನಪಿಡ್ತೇನೆ ಆಯ್ತಾ, ನಮ್ಮ ಪದಂಗಿಗೆ ಹೆಸರು ಕಾಳು ಇರ್ತಾರೆ ಅಂತ. ನಾನು ನೆನಪಿಡ್ತೇನೆ. ಇದಾದಕ್ಕೇನು ಮಾರೆ ಎದುರಕ್ಕೇನು ಅಕುಲಿಪ್ಪಳ ದಾಲ ಅಂಚಿನದಲ್ಲ ಬೊರ್ಚತ್ತಿನಕ್ಕೇನೋ ನಿಜಾತ. ಹಾಯ್ ಮೇಘಾ ಜೀವನ್, ಹಾಯ್ ದಾದಕ್ಕೇನು ನಿಕ್ಕೇನು ಓಫ್ ಅಲ್ಲಿ ಬಚ್ಚಿದು ಪೋಂಡು ಶೋಭಾಗ ದಾದ ಶೋಭಾ ಇಡ್ಲಿಯ ಸೇಮದಡ್ಡೆನ ಸಾಕಾಂಡಿಂಗ್ ಏನಡ ಕನ್ನಡ ತುಳು ಮಲಯಾಳಂ ಭಾಷೆ ಎಲ್ಲ ಕೇಳಿ ಯಾ ಪನ್ಪೆ ಇರಡಕ್ಕೇನ್ರಿ ಈರ್ ಪನ್ಪರೆ ಎಂಕಿರಡ ಪಾತೆರೆ ಭಾಷೆ ಗೊತ್ತುಪ್ಪಡೆ ಈರ್ ಪಾತಿರ್ ತುಳು ಬೊಡ್ಡ ಪಾತಿರ್ವೆ ಕನ್ನಡ ಪಾತಿರ್ವಿ ಕನ್ನಡ ಓಲ್ಪೋದ್ರ ನಿಂದು ಬರೋಲಿ ಗೊತ್ತಾನೆ ಎಂಚದಲ್ಲ ಹೆಚ್ಚು ನಮ್ಮ ಮೈಟ್ ಪೂರ ಹುಷಾರು ಕುಳ್ಳದಕ್ಕಲು ಎಂಚಲಾವೇನು ಮನ್ಪೇರು ಗೊತ್ತಾನೆ ಆಯ್ತೆ ಮನ್ಪೇರು ಲೈಕ್ ಡನ್ ನೀರು ಯಕ್ಷಾ ಸೂಪರ್ ಥ್ಯಾಂಕ್ ಯು. ರೆಸಿಪಿ ಮಲ್ತೀನಿ ಯಾನೆಕ್ಕ ಒಂದ ದಾದ ಮಾತಾಡ್ತಂದು ರೆಸಿಪಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಇಂಗ್ಲೀಷ್ ಓದಲಿಕ್ಕೆ ಬರ್ತದೆ ಮೇಡಮ್? ಇಂಗ್ಲೀಷ್ ನಾನು ಓದುತ್ತೇನೆಯಾ, ಇಂಗ್ಲೀಷ್ ಓದ್ತೇನೆ. ಕನ್ನಡನೇ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆಯಾ, ನಾಳೆಗೆ ಅಡ್ಡ ಬೀಳ್ತದೆ ಎಂತಂತ ಗೊತ್ತಿಲ್ಲ ಮಾರ್ಯಾರೆ. ಊಟ ಮಾಡಿದ್ರಾ? ನಾನು ಊಟ ಆಯಿತು, ನಿಮ್ಮದು ಊಟ ಆಯಿತಾ? ಐಡಿಯಲ್ಲಿ ಇರೋರು ಬಂದು ಒಂದು ಲೈಕ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ನಿಮಗೆ ಆಯಿತಾ, ತುಂಬ ಧನ್ಯವಾದಗಳು. ಸೂಪರ್ ಸಾಲಿಮುಜ ಅಕ್ಕ ಪನ್ನೆ ಹೇಳು ಎಂದ್ರು. ಸೂಪರ್ ಶೋಭಕದ ದಾದರು ತುಂಬೊಂದಿಪ್ಪೊಡು ತೋಚೋಡು ಇಜ್ಜಿ ಅಕ್ಕ ಇಲ್ಲ, ನೀವು ಇನ್ನೇರು ಬೈದಿರು ನಮ್ಮ ಲೈವಿಗೆ ಬಂದಿಲ್ಲ ನೀವು ಯಾಕೆ? ಯಕ್ಷ ಅವರೇ ಎಂತ ಗೊತ್ತುಂಟ, ನಾನು ಮನೆಗೆ ಶಿಫ್ಟ್ ಆಗ್ತಿತ್ತಲ್ವಾ, ಸ್ವಲ್ಪ ಬ್ಯುಸಿ ಇದ್ದೆ ಆಯಿತಾ. ನಾನು ನಿಮಗೆ ಸಬ್ ಮಾಡಿದ್ದೇನೆ ಗೊತ್ತುಂಟಲ್ಲ, ನಾನು ನೋಡ್ತಾ ಇರ್ತೇನೆ ಅವತ್ತೆಲ್ಲ. ಒಳ್ಳೇದಾಗ್ತದೆ ನಿಮ್ಮದು ದಾದ ಸ್ಪೆಷಲ್. ಎಂಗೆ ಪದಂಗಿಲ ಪೀರಲ ಬೀಜಾರು ಮನ್ಪೊಚ್ಚಿ ಸೋಬಕ್ಕ ಕುಸಾಲ್ ಪನ್ನ ಎಂದಿಲ್ಲೇ ವಿನಯ್ ಚೋರುಂಡೆ ರಾಯೋಡೆ ನಾನೇ ನಂಬರ್ 1. ಹೇಳೋ ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಅಮ್ಮ. ಏನ ಸೇವೆಗೂ ಸದಾ ಸಿದ್ಧ ಅಮರಯ್ಯ, ಸೇವೆ ಮಲ್ಪನಗಲಿಪ್ಪನವ. ಹಾಯ್ ತುಳು ಬರ್ಪುಂಡ ಮೇಡಮ್, ಯಾನ್ ತುಳು ತಾಲೆಗೆ
ಕುಡ್ಲಡು ಬರ್ತದೆ ತುಳು ಬರ್ಪುಂಡಕ್ಕೆ ಏನು ಬರತ್ತ ಬರ್ಪುಂಡು ಹಾಂ ಮೋಹನ್ ದಾಸ ತುಳು ಬರ್ಪುಂಡು ತುಳು ಬರ್ತೇನೆ ನಾನು ചോറ് ഇല്ല ചോറ് ഉണ്ടുത്തില്ല നക്ക് പൈക്കില്ല ಇಂಚಿನ ನಾನು ತಿಲ್ಲ ಹಸರಿಗೆ ಅಂದರೆ ಹೆಂಗೆ ತಿಂಡಿಂಗೆ ಹಸರು ನಾನು ತಿನ್ನಲ್ಲ ಅದಕ್ಕೆ ಚೋರು ಬೇಡ ನಾನು ಡಯಟ್ ಹಾಕರು ತೆಲ್ಲು ಸಪ್ರ ಆವ ಅಂಟು ತೆಲ್ಲು ತೋರೊಲ್ಲೆಲ್ಲಿ ಅದಕ್ಕೆ ತೆಲ್ಲು ಸಪ್ರ ಇಟ್ಟು ತೆಲ್ಲು ಮಾಡ್ಲಿಂಗ್ ಆವ ಅಂಟು ಈ ಸಪ್ರ ಉಡಿ ಹೊಡೆ ಮಕ್ಕ ಬುಡೆ ಅದು ಕೋಲಿ ಅದೆಲ್ಲ ಕಾಂತ ಬೀಕ್ರಾರ ಒಂದು ಕಬಾಬೆಲ್ಲ ತಿಂದಿತ್ತು ಸಪ್ರ ಹಂಗ ಬಿಡ್ಲೆ ನಕ್ಕ ಮನಸ್ಸುಂಡು ಸಪ್ರ ಗುಡ್ ಗುಡ್ ಐಟಮ್ ಕಾ ಗುಡ್ಡು ಮೌಲ ಕ್ಯಾರೆ ಮಲಯಾಳಂ ಬರ್ಪುಂಡ ಮಲಯಾಳಂ ಬರ್ಪುಡು ಬಾತಿರುವೆ ಉಜಿರೆ ಉಜಿರೆ ಓಕೆ ಸಾರಿ ಇನ್ನೆಲ್ಲ ಕೇಟಲ್ಲ ನಾನು ವನಿತಕ್ಕಿಜ್ಜ ಊರು ಬೋತಲ್ ಮೇಘ ಜೀವನ್ ಹಾಯ್ ಊಟ ಮಾಡಿದ್ರಾ ನೀವೇನಾ ನಂಬರ್ 1 ಓಕೆ ಓಕೆ ಊಟ ಮಾಡಲಿಲ್ಲ ಇನ್ನು ಮಾಡಬೇಕಾಯ್ತಾ ಯಾನ್ ಪೋಪೆ ಬಾ ಎಲ್ಲ ಬರ್ಪೆ ಗುಡ್ ನೈಟ್ ಆವಿ ಪೋಲೆ ಪೋಲೆ ಲೈಕ್ ಹೊತ್ತು ಪೋಯಾರತೆ ನಾನು ಹೆಂಗೆ ಕೇರಳ ಕಮನ್ ಪಡ್ಚೀರು ಒಲ್ಪ ಊರು ಎನ್ನ ಕುಡ್ಲಯ್ಯೇ ಎಂಗುಲ್ ದುಂಬು ಬಜಲೆಕೀರಿ ಕುಡ್ಲಡೆ ಎತ್ತೀನಿ ಗುಡ್ ನೈಟ್ ಬಾಯ್ ಓಕೆ ಓಕೆ ಕಬ್ರಾಕಿ ಪದಾರ್ಥ ಹಾಂ ಕಬ್ರಾಕಿ ಪದಾರ್ಥ ಮಾಡುವ ಮಾಡಿ ಎಂತವ ಮದಿಮೆ ಆತಂಡೆ ತೋಜನತೆ ಬಂಗಾಳಿ ಬರ್ಪುಂಡ ಓ ದೇವರ ಓ ಮುಂಗುಳಿ ಲೆಜ್ಜಿ ಮಾರ್ರೆ ಕೇರ್ನ ಕರ್ನಾಟಕ ಭಾಷೆ ಬರುದು ಬಕ್ಕ ದಾಲ ಕೀರು ಚೆಂಡ ಕುಡ್ಲಾಡ್ದು ಭಾಷೆ ತುಳು ಬರ್ಪುಂಡು ಮುಸ್ಲಿಂ ಭಾಷೆ ಪಾತಿರು ಹಿಂದಿ ಬರ್ಪುಂಡು ಇಂಗ್ಲೀಷ್ ಅಂತ ಕೇನುಚ್ಚಿ 15 ಲೈಕ್ ಥ್ಯಾಂಕ್ ಯು ಲೈಕ್ ಬಂದಾಗನೆ ಕೊಡ್ತೆ ಅಕ್ಕ ಮುಟ್ಟು ಬಿತ್ತರ್ನಾಗನೆ ಕೊಡ್ತಾರ ಓಕೆ ತೋಜುಂಡು ಸರಿ ದಾನೆ ತಿಳಿಪುನು ತೋಜಿನ ಮದುವೆ ಆತ ನಂದು ಕೇಂದ್ರತ ಮಾರ ರೈಕ್ ಕೇನ್ಯ ಅಂದೇರು ಮೇಘ ಜೀವನ ಹೊಲ್ತಾರು ಎತ್ತು ಜೋಕುಲು ಉಫ್ ಇದಾದ ಸೋಬಾ ಉಫ್ ಉಫ್ ಗಡಿ ಗಡಿ ಪೋಪಿನ ಗಡಿ ಇರ್ಬೇಕ್ರಿ ಉಫ್ 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 ಬಚ್ಚಿದ ಕರಿಮನಿ ಜೋಕ್ ಅಂದು ಎಂಕ ಮೀನಿ ಮಾತ ಭಾಷೆ ಬರ್ತದೆ ತೆನಿಗಳು ಮೂಲ ಅಂತಾರುಂಡೆ ಪಾತಿರು ಪಾತಿರು ತಿಕ್ಲಿಗೆ ಗೊತ್ತಾಪುಜಿ ಅಂಜ ಯಾನ ಮಂಜೇಶ್ವರ ಓ ಮಂಜೇಶ್ವರನಾ ಡೈಲಿ ಬನ್ನಿರಿ ಲವಿಗೆ ನಾನು ಬರ್ತೀನಿ ರೀ ನಾನು ನೆನ್ನೆ ಸಹ ಬಂದಿದ್ದೀನಿ ಇವತ್ತು ಸಹ ಬರ್ತೀನಿ ನನಗೆ ಈ ಮಳೆ ಬರ್ತದಲ್ಲ ಆಗ ಸ್ವಲ್ಪ ಎಂತ ಆಗ್ತದೆ ಗೊತ್ತುಂಟ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನನ್ನ ಮೊಬೈಲಲ್ಲಿ ಸೊನ್ನೆ 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 ಬರ್ತದೆ ಹೀಗೆ ರೌಂಡ್ 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 ತಿರುಗ್ತದೆ ಗೊತ್ತಾಯ್ತಾ ತಿರುಗಿ ತಿರುಗಿ ಮತ್ತೆ ಕಟ್ ಆಗ್ತದೆ ಅದಕ್ಕೆ ನಾನು ಎಂತ ಮಾಡ್ತೇನೆ ಅಲ್ಲೇ ಕಟ್ ಮಾಡಿ ಹೋಗ್ತೇನೆ ಫ್ರಮ್ ದೋಹ ಖತ್ತರ್ ಎಂದದಾ ಭಾಗ್ಯಲಕ್ಷ್ಮಿ ಬಾ ಹಾಯ್ ಸೀರಿಯಲ್ ಮುಗಿತಾ ಬಂತಲ್ಲ ಭಾಗ್ಯಲಕ್ಷ್ಮಿ ಕೊಯ್ ತಾದೆಯಾ ನಮಗೆ ಪೀರೆ ಮತ್ತು ಹೆಸರು ಬೇಳೆ ಕಾಳು ಹೆಸರು ಬೇಳೆ ಹಾಂ ಪೀರೆಯಾ ಎಂತದ ಹೀರೆ ಪೀರೆ ಮತ್ತು ಪದಂಗಿ ಉಂಟಲ್ಲ ಚಿಕ್ಕ ಪದಂಬಿ ಅದು ಹಸಿರು ಕಾಳುವ ಹೆಸರು ಕಾಳುವ ಎಂಥದ್ದು ಉಂಟು ಹಸಿರು ಕಾಳು ಹಸಿರು ಪದಂಗಿ ಅದೇ ಓ ನಮಸ್ಕಾರ ರೀ ಅಕ್ಕೋ ಎಂತದ್ರಿ ನಿಮ್ಮದೆಲ್ಲ ರೈಸ್ ಉಂಟು ಈಗ ಅರ್ಶಿಂದು ಅರ್ಶಿಗೆ ಸೋಬಕಾಯಿ ಒಂದು ಏರಿಯಾ ನರಸುರದ್ದಿ ಹಾಯ್ ನರಸುರದ್ದಿ ಶೋಭಗಿನಿ ಸಮ್ಮನ ಗಮ್ಮತ್ತುಂಡಿ ನೀ ಮನಸ್ಸುಂಡು ದಾದತ ಬಸ್ಸ ಬತ್ತು ನನ್ನ ನೆಟ್ವರ್ಕ್ ಇಜ್ಜಿ ಅಶಿ ಬಂಗಾಪಿ ನೆಂಕು
ಹೂ ಕಾಸ್ಟ್ ಏರು ಹಲೋ ಹೆಡ್ಡಿಂಗ್ ಇಡು ಕುಡ್ಲ ಬಿರ್ಬಸ್ ಅಂತ ಪಾದಡು ಕುಡ್ಲ ಪಂಡ ಇಂಕಲ್ಲ ಊರು ಬಿರ್ಬಸ್ ಪಂಡ ಇಂಕಲ್ಲ ಜಾತಿ ಬರ್ಪುಡು ಎಂಗ್ಲು ಪೂಜಾರ್ಲಿ ನೀ ನೆಕ್ಸ್ಟ್ ಜಾತಿ ಬರ್ರೆ ಹೆಜ್ಜಾವೆ ಓ ಜಾತಿ ದಕ್ಲೆಗಿಲ್ಲ ನಮಕ್ ವೀಡಿಯೋ ಮನ್ಪೊಲಿ ಓಲ ಮನ್ಪೊಲಿ ಅವಿ ಶೋಭಕ್ಕ ಸಾಕಂಡಿ ಅಲ್ಲಿಗೆ ಬಚ್ಚಿನಿಗೆ ಒಲ್ಪ ಒಲ್ಪ ರೈಸರು ದಾದೆ ರೈಸ್ ಒಂದುಂಡು ಅತ್ಯ ಲೈವ್ ಹೆಂಗೆ ಬರ್ರೆ ಆಯ್ಜಿ ಗೊತ್ತದ ಒನ್ಕೆ ಪೋಂಡತ ಅಂಚ ಜಾಸ್ತಿ ಅನ್ನತ ನನ್ನ ಆಯ್ನತ್ತೆ ಬೇಗ ನಿನ್ನೊಂಜಿ ವಾಚವ ರಾವಡೊಂದು ನಿಮ್ಮ ಮಾತು ಚಂದ ನನ್ನ ಮಾತು ಚಂದ ಕನ್ನಡ ಮಾತಾಡಿದ್ರೆ ಅದು ಚಂದವೇ ಇಲ್ಲ ಅರ್ಸಿ ಬಲ ಮನಸ್ಸಿಗೆ ನಾನು ಪೋಂಡೆ ಅವ ಪೋಂಡಮ್ಮ ಆಯ್ತಾಯ್ತು ನಾಳೆ ಬಾವ ನಾಳೆ ಇದೇ ಟೈಮ್ ಬಂಡೆ ನಾಕೋರು ಲೈಕ್ ಕೊಡ್ತಿಟ್ಟು ಪಿನ್ನ నాకు ಸಬ್ಸ್ಕ್ರೈಬ್ ಹಾಕಿ ನೀನು ಊಟ ಆಯ್ತಾ ಶೋಭಕ್ಕ ಕೇನಿಯೇ ದಾದೇರು ಯಾಲ ಪಂಡಿನಿ ದಾದೇರು ಮತ್ತೆ ಮಲ್ಲೆಜಿ ಎಂಗುಲು ಪಾತಿರಂದಿಲ್ಲ ತಂಚ ಎಂಗುಲು ಪೂಜಾರ್ಲವೆ ಶೋಭಕ್ಕ ಒಂಜಿ ಕಬಾಬು ಬಟ್ಟಲಿಗೆ ಪಾಡಿಯ ಶೋಭಕ್ಕ ಎಂಕ್ ಈ ಬೀಸಂಡು ಬಟ್ಟಲು ಕೈಟು ಕಾತೊಂದು ಓ ಮೊಲೆಗೊಂಜಿ ಕಬಾಬ್ ಪಾಡಿಯ ಬರಿಟಿ ಕುಲ್ದಾಲ್ಗೆ ಅಲ್ಲ ಆಗಿಲ್ಲ ತಮ್ಮ ಎಂತದ ತಮ್ಮ ನೀನು ಊಟಕ್ಕೆ ಹೋಗಿ ಬರುದಲ್ವಾ ಆರ್ಷಿ ಕೇನರ ಬಲ್ಲೆ ಕೇನುಲಿಯೇ ಕೇನೆಡ್ ದಾಲ ತಪ್ಪಿಜ್ಜಿ ಗೊತ್ತು ಹೆಂಗೆ ಕ್ಯಾನ್ ಪನ್ಪುನೆಡ್ಲ ತಪ್ಪಜ್ಜಿ ಕೇನುಲಿ ಅವೇ ತಮಾಷೆ ಮಂತಿನ ಆತಿ ಒನ್ಕೆ ಪೋತಿಜ್ಜಿಯೇ ಏರಿ ನಿಗ್ಲೆ ಪಂತೀನಿ ಎಂಕ್ ಒನ್ ಏ ಅವ ಅತ್ತಿಯ ಅವು ಒನ್ಕೆ ಅತ್ತು ಲೈವ್ದ నీకు సబ్బు వన్కే అత్తు లైవ్ వ్యూస్ వన్కే ఆతున్న తావేನ್ ಬನ್ನಿ ಓಕೆ ಥ್ಯಾಂಕ್ ಯು ಓಕೆ ಇನ್ನೆಲ್ಲ ಹಾಕಿನ್ನೆ ನಾನು ಇನ್ನೆಲ್ಲ ಸಬ್ಸ್ಕ್ರೈಬರ್ ಹಾಕಿರೆ ಅಂತ ಓಕೆ 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 ಅವಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಓ ವ್ಯೂಸಾ ಅವನೇ ಬನ್ನಿಯಾ ಶೋಭಕ್ಕ వెనసండి దాదకజ్జి పుయిరేగ బొక్క ఏం చొల్లారు శోభ ఉసారు బలసంత బర్పాలి యాన్ ఇతర అడ్డ పంతికి పోందిల్లే ఓకే ఓకే బాయ్ బాయ్ టాటా టాటా ఇట గంట అవుతాండియా మాతో పల్లె ఉంచురు ఇంబి ఉంచుకోవాలి మేము పునింటాయి ఓవర్ మీరు తేలి ఇంచిన వాళ్ళు ఉమ్మిలుతుల్లగేనట్టే ಕಜಿಪು ದಾದಗೆ ಶೋಭಗೆ ನೀ ಗಮ್ಮತ್ತುಂಡು ತಮ್ಮನ ಸಮ್ಮನ ಯಾಕೆ ಅಕ್ಕ ಇನ್ನು ಊಟ ಮಾಡಿಲ್ಲ ನೀವು ಬೇಡ ಅಂತ ಅವು ಬುಕ್ಕ ಬಯ್ಯ ಮುಟ್ಟಲ್ಲ ಮಲ್ತಂಡ ಒನ್ಕೆ ಆವದೆ ಮಧ್ಯಾಹ್ನ ಒಂಜಿ ಸುರುಕೋರು 4 ಗಂಟೆಗೆ ಎಂಡ್ ಬೊಕ್ಕ ಒನ್ಕೆ ಆವಂದೆ ಅತ್ಯಾಶಿಯನ್ನು ಏನಪ್ಪ ಗೊಂಜಿ ಎಂಕ್ಲು ಫ್ಲಾಟ್ ಇತ್ತ ಗೊತ್ತುನಾ ಅದಾಗ ಎಂಕ್ಲು ಒಂದು ನಿಮಿಷ ಜೋಕುಲು ರಡ್ಡು ಯಾನ್ ಬರ್ಪೆ ಉಮಿಲಿ ಕೆರ್ಪರ ಉಮಿಲಿ ಕೊರ್ಪರ ಅಂದ ಬನ್ನ ಶೋಭಕ್ಕ ನೀವು ಸಹ ಊಟ ಮಾಡಿಲ್ಲ ಅವಳಿಗೆ ಎಂತ ಊಟ ಮಾಡ್ಲಿಕ್ಕೆ ಈಗ ಹೋಗಿ ಮಾಡಿ ಬರ್ತಾಳೆ ಅವಳಿಗೆ ಅಲ್ಲಿ ಬದಿಯಲ್ಲಿ ಕೋಳಿ ಚಿಕನು ಮತ್ತೆ ಮಟನ್ ಎಲ್ಲ ಇರುವಾಗ ಮಾಡಿಲ್ಲ ನಿಶಾಂತ್ ಮಾಡ ಹೋಗ ಮ್ಯೂಟ್ ದೆಪ್ಪಲಿ ಮ್ಯೂಟ್ ಆತುಂಡು ಅವು ಅಂಚೆನೆಯ ಸೌಂಡ್ಲೆಸ್ ಇತ್ತು ಸರಿಯಾಡ ಮ್ಯೂಟ್ ಇತ್ತು ಸರಿಯಾಡ ಹಾಂ ಇತ್ತೆ ಪಲ್ಲೆ ದಾದೆ ಬಂದಿತ್ತೀನಿ ಯಾ ಫ್ಲಾಟ್ ಡುಪ್ಪುನಾಗ ಸಡನ್ ಒಂಜಿ ಲೈವ್ ಮನ್ಪುಣ್ಣಗುಂಡತ್ತ ಎಂಕು ಒಂಜೇ ಗಂಟೆದ ಲೈವ್ ಮಂತಂತೀನಿ ಫಸ್ಟ್ ಅದಕ್ಕೆ ಒಂಜಿ ಸಾವಿರ ಚಿಲ್ಲರ ಸಬ್ಸ್ಕ್ರೈಬರ್ ಆತೀನಿ ಮಾತ್ರ 1,000 2,000 ಆತಿ ಜಾಸ್ತಿ ಆತಿಜಿ
ಯಾನ್ ಮಾತಾಡಿದ್ಲ ಕಮ್ಮಿ ಇತ್ತೇನಾ ಎನ್ನ ದಾದ ಒಟ್ರಸ್ ಎನ್ನ ಪದ್ದೆನ್ಮಕ್ಕೆ ವಾಚ ಅವರು ಒಂಜಿ ಗಂಟೆ ಒಂಜಿ 100 ಜನ ಬರ್ಪಿನಿ 200 ಜನ ಬರ್ಪಿ ಮಾತ ಅಪಗನೆ ಇಂಕ ಪದ್ನೆನ್ಮಕ್ಕೆ ಆದಿತ್ತನ ಒಂಜಿ ದಿನಟ್ ಅಪಗನೆ ಇಂಕೊಂಜಿ ಆಜಿನದ ಚಿಲ್ಲರ್ ಸಬ್ಸ್ಕ್ರೈಬರ್ ಆತೀನಿ ಅವೇ ಒಂಜಿ ದಿನ ಅಲ್ತರ ಬೊಕ್ಕ ಐತ ಮನದನಿ ಮಂತೆ ಪತ್ತೊಂಜಿಕೆ ಆಂಡ್ 16ಕೆ ಆಂಡ್ ಅಲ್ತ ಕಮ್ಮಿ ಕಮ್ಮಿ ಆಜಿಕೆ ಮೂಜಿಕೆ ಒಂಜಿಕೆ ಬೊಕ ಲಾಸ್ಟ್ ಒಂಜಿ ರಡ್ಡ ಆತೆ ಪಂಡೆ ಅನ್ನದ ಪದ್ಯ ಮತ ತುಳು ಪದ್ಯ ಮತ ಪನಂದಿತ್ತದ ಅಂಚ ನಿಕ್ ಜನ ಬರ್ಪೇರು ಎಡ್ಡೆ ಅಂಚ ಬನ್ನಿ ಅವೇನೆ ಪಂಡಿನಿ ನಾನು ಆಗಿದ್ರೆ ನೀವು ಸಹ ಭಾರತಿ ಅಕ್ಕ ಥರ ಡೇಟ್ ಮಾಡೋದನ್ನ ಸೊಬಕ ಅವಳೆಂತ ಮಾಡೋದು ಓ ಇತ್ತೆ ಪಲ್ಲೆದು ಅದೇ ಪಂಡಿ ಉಮಿಲ್ ದೇರೆಗ್ ಈ ಉಮಿಲ್ ದೇರ್ ಕುಲೋನ್ ಹಾಯ್ ಬ್ಯೂಟಿ ಯಾವ ಊರು ನಿಮ್ಮದು ಪ್ಲೀಸ್ ಪ್ಲೀಸ್ ನಮ್ಮದು ಮಂಗಳೂರಾ ನಮ್ಮ ಮಂಗಳೂರು ಹೆಸರು ಕೇಳಿದರೆ ಯಾರು ಹೆದರ್ತಾರೆ ಮಾರಾಯ ಲೈವೇ ಲೈವು ಅವೇನೆ ಪಂಡಿನಿ ಲೈವೇ ಅಪಗ ಒಂಜಿ ಎಂಚ ಪೋತುನು ಗೊತ್ತುಂಡ ಆ ಮಾತೆರೆಗ್ಲ ಶಾಕ್ ಅಪಗನೆ ಇಂಕ ಆಜಿಂತ ಚಿಲ್ಲರಿಂದ ಬತ್ತಿತ್ತುಂಡು ಎಂಚ ಆತನೇ ಗೊತ್ತಿಜ್ಜಿ ಟೈಮ್ ಎನ್ಮ ಗಂಟೆ ಅವು ಎನ್ಮಾರ್ದು ಎನ್ಮರ ಅಂಟದಿಲ್ಲ ಏಮಂತೀನಿ ಒಕ್ಕ ದಿನ ಕುಂಜೆ ಸರ್ತಿ ಮಂತಂದಿತ್ತಿನತ ಅಂಚ ಫ್ಲಾಟ್ ಇಡುತ್ತೆ ಅಪಗ ಜನ ಎಂಚಿನ ಎನ್ನ ಲೈವ್ಡು ಬೊಕ್ಕಲ ಎಂಕ ಐದು ಜನ ಬರಂತೇನು ಎಂಚ ನಾವೊಂದಿತ್ತು ನಾಜಿರೋದು ಹೇಳೋದು ಆಂಡ ಎಂಕ ಐಟೊಂಜಿ ಮಸ್ತ್ ಬೆನಿಫಿಟ್ ಆದಿತ್ತು ಎಂಕ ಐಟು ಓ ಭಾರತಿ ಅಕ್ಕ ಇರೇಗೊಂದು ಕಮೆಂಟ್ ಬೇರೆನೆ ಅವು ಸೋಬಕ ಪೋಯಿನ ಕಮೆಂಟ್ ಬೊಕ್ಕ ವನಸಾಂಡ ಇರ್ನ ದಾದ ಕಜಿಪ್ಪು ಇಂಕ ಪೀರೆಲ್ಲ ಪದಿಂಗಿಲ್ಲ ಮಾರಾಯ ಎನ್ನೆಲ್ಲ ಜಾಸ್ತಿ ಜನ ಸಿರ್ ಒಂದಕ್ಕೆ ಬರ್ಪೆ ಜಾಸ್ತಿ ಪಂಡ ಅಂದು ಎನ್ನ ಇತ್ತು ಒಂತ ಡೌನ್ ಆಯ್ನಿ ಇಜ್ಜಿನ ಉಂಡತ ಎನ್ನ ಇತ್ತನ್ಯಾ ಮಸ್ತ್ ಗೊತ್ತನಾ ಇರ್ನ ಕುಡ್ಲನಾ ಅಂದಿನಿ ಎನ್ನ ಕುಡ್ಲ ಬಂಡ ಸುರತ್ಕಲ್ ತುಕ ಒಂಜಿ ಮುಂಗಾರು ಮಳೆ ಅಪ್ಪನ ಪಲ್ಲೆ ಬರ್ಸ ಬರೋದಿಜ್ಜಿ ಇಜ್ರ ಬಂತೊಲಿ ನಸೀಬು ನಸೀಬು ಇಪ್ಪೊಡು ಒಟ್ಟಾರೆ ಈ ಪನ್ಪತಾರ್ಸಿ ಏನಾರ್ದು ದುಂಬಿತ್ತಿನಕಲ್ಲ ಯಾನು ಒಂಜಿ ಸಾರ ಚಿಲ್ಲರ ಆತ ಎತ್ತಿನಿಯ ಯಾನು ಒಂಜಿ ಸಾರ ಆಯ್ಬೇಕನ್ನ ಲೈವ್ ಅಂತ ಸ್ಟಾರ್ಟ್ ಮಾಡ್ತೀನಾ ಫಸ್ಟ್ ಇಂಕ್ ಒಂಜಿ 2 ಜನ ಎನ್ನ ಒಂಜಿ ಟೀಮೇ ಎತ್ತಿನ ಲೈವ್ದ ಶೋಭಡಕೇನು ಈ ಶೋಭ ಮಾತೆ ಕಪ್ಪಗನೆ ಪರಿಚಯ ಶೋಭ ಎಂಕಲ್ ಒಂಜಿ ಲೈವ್ ಉಂಡತ ಒಂಜಿ 10 ಜನ ಟೀಮು ಒರಿಯೊರಿಯ ಕಾಂಟ್ಯಾಕ್ಟ್ ಬರ್ತೀವಿ ಬತ್ತೇರು ಒಂಜಿ ಟೀಮ್ ಉಂಜುಂಡತ ಪದ್ಯ ನಮ್ಮ ಜೋಕು ಅಂಚನೆ ಎತ್ತಿನ ಹೌದಾ ಅದನ್ನ ಒಂಜಿ ಕೊಕ್ಕೆ ಪಾಡೇರಿ ಏರ ಆ ಕೊಕ್ಕಿಡು ಪೋಯಿನಿ ಅಂದು ಇಂಕ್ ನಸೀಬು ನಾಡೊಂದು పోతుడు నసీమన్ నాడబోతుడా 100 ರೂಪಾಯಿ ಹರೀಶ್ 100 ರೂಪಾಯಿ ಮಂತೆ ಥ್ಯಾಂಕ್ ಯು ಚೇತನ್ ದಾದ ಮಾರ ಮಂಡೆ ಬೋರ್ ಮಂಡೆ ತಿನ್ ಚೇತನಿಗೆ ದಾದವ್ ಅಕ್ಕ ಕೋಡೆ ಪನ್ನ ತೂಯರ ಪೊನ್ನು ಇತ್ತಂಡಲ ಪಲ್ನೆ ಯಾನ್ ನಾಡೊಂದಿತ್ತೆ ಇನ್ನು ಯಾನ್ ಅಂಚಿ ಪೋಯ ಸುರತ್ ಕಲ್ದಂಚಿ ತೂಕ ಪಂಡದು ಇಜ್ಜಿ ಓಲ್ಲ ಪೊನ್ನು ತುಯರೇನು ತಿಕ್ಕಿಜ್ಜಿ ಎಂಕ್ ಹಾಯ್ ಹರ್ಷಿ ಏರ್ ಬನ್ಬಿ ನಾವು ಚೇತನ್ ಹಾಯ್ ಹರ್ಷಿತಾಗೆ ಅಶ್ವಿತ್ ಎಸ್ ಹಾಯ್ ಅಶ್ವಿತ್ ಏಯ್ ದಾದಾ ಏರವು ಕೊಕ್ಕೆ ಪಾಡಿನಿ ಇತ್ತೆತ್ತು ಎನ್ನ ದುಂಬುದ ಒಂಜಿ ಅಂಚೆ ಎತ್ತುನದೆ ಅಪಗೊಂಜಿ ಏರ ಬತ್ತೊಂಜಿ ಕೊಕ್ಕೆ ಪಾಡಿಯೇರಿ ಎನ್ನ ಚಾನಲ್ಗೆ ಪಂಡ ಎಡ್ಡೆಡಿತ್ತಿನ ಚಾನಲ್ ಅಡೇಗೆ ಪುಲ್ತು ಪಾಡಿಯೇರು ಆ ಪಾಡಿನ ಜನನೇ ಬೇತೆ ಮಾರ್ರೆ ದಾಂಡೆ ಎನ್ನ ಬಕ್ಕ ಚಾನಲ್ ಬಕ್ಕ ಪೂಂಡು ಎನ್ನ ದುಂಬುದ ಜನಕುಲೆ ಇಜ್ಜೇರು ಮಸ್ತ್ ಎಡ್ಡೆತ್ತಿನ ಲೈವ್ ಉಂಡದ ಇಂಕಲ ಒಂಜಿ ಬೇತೇನೆ ಒಂಜಿ ಟೈಪ್ ಮಸ್ತ್ ಜನಲ್ಲ ಬರಂದಿತ್ತೇರು ಅದಗದ ಲೈವ್ ಮಸ್ತ್ ಒಂಜಿ ದಾದ ಮನ್ಪುನು ಪನ್ಪೆರತೆ ಒಂಜಿ ಒರಿ ನರಮನಿ ಎಡ್ಡೆ ಒಂದು ಬನ್ನ ಗಾಯನ ಅಲ್ಲಿನ ಅಡಿಕ್ ಪಾರ್ದು ದೊಂಕೆರಿನ ಪುನತ್ತ ಕೈಪತ್ತದ ಮಿತ್ತದೇರು ಪುನಕುಲಿ ಏರ್ಲಿ ಇಜ್ಜೇರು ಗೊತ್ತಾನೆ ಅಲ್ಲಿ ಬೂರ್ಂಡ ತೆಲಿಪೇರು ಅವು ತೆಲಿಪುರ ಬಿಡ್ದು ಲಕ್ಕದ ಉಂತವನ ಜನ ಇಜ್ಜೇರು ನಮ್ಮ ಮೇಟು ಗೊತ್ತಾಂಡೆ ಅಂಚಾತಂಡು ಒರಿ ಸೋಪರಂದೆ ಕಾತಂದು ಉಪ್ಪೇರು ಆಂಡ ದಾದ ಮನ್ಪುನ ಆ ದೇವೇರು ನಮ್ಮನ ಅಂಚ ಬುಡಯೇರು ದೇರ್ತ ಪತ್ತುವೇರು ಒಂತೆ ಪತ್ತನಾಗ ಒಂತೆ ಲೇಟ್ ಆಪುಂಡ ಆತೆ ಅಂಡ ದೇವೇರ ದಯಟು ಎಂಕೊಂಜಿ ಸಬ್ಬಾವಡು ಇಂಚಿನಾವಡು ಆಂಡು
ಒಂಜಿ ಐಟ್ ಒಂಜಿ ಅನ್ ಪಾಸ್ ಗೊತ್ತಾನೆ ಐನ್ ಕೆ ಐನ್ ಸಾರ ಕೆ ಎನ್ನ ಕಡತುಂಡು ಆಚೆ ತಂಚಿಗೆ ಪೋಂದುಲ್ಲೆ ತೂಕ ದೇವೆರುಲ್ಲೇರು ನನ್ನ ಆರುಲ್ಲೇರು ಯಾನೊಲ್ಲೆ ಎಂಚ ದೀಪೇರಂಚ ಬಕ ನಮ್ಮ ನೆಟ್ ಜನಕ್ಕುಲು ಎಡ್ಡೊಲ್ಲೇರು ಎನ್ನ ಬರ್ಪುಂಡದ ಹಿಂಗೆ ಮಸ್ತ್ ಎಡ್ಡೊಲ್ಲೇರು ದಾದ ಅಂಡಲ ಒಂಜಿ ಬ್ಯಾಡ್ ಕಮೆಂಟ್ ಪಾಡ್ನಾವಾಡು ಏನಾರ ದುಂಬ ಅಕುಲು ಪಾತೆರ್ನು ಅಕುಲು ಅಕ್ಲೆ ನೇರ್ಪುನಿ ಅಂಚಪುರ ಕಾಶಿಪಂಚೂರು ಅಂಚ ಇನ್ನ ದೇವೆರೇರು ಎನ್ನ ಯಾನಮ್ಮನ ಮಂತ್ರ ದೇವತೆ ಕೊರಗಜ್ಜ ಆರ್ಕು ದೈವಡು ಮಂತ್ರ ದೇವತೆ ಎಲ್ಲ ಕೊರಗಜ್ಜಲ ಎನ್ನ ಉಡಲ್ಡು ಉಲ್ಲೆ ರಾತೆ ಬರತಕ್ಕ ಬಾಯ್ ಬಾಯ್ ಬರ್ಪೆ ಬಾಯ್ ಬಾಯ್ ಪೋಪುನ ಬಾಯ್ ಬಾಯ್ ಯಾನ್ ನಮ್ಮನೆ ಅರೇನಿ ಒಡೆ ಪೋಂಡಲ ಇಪ್ಪಂಪರೆ ಎಂಕಲ ಕಾರ್ದ ಪಿರವುಡು ಅಪ್ಪೆನ ಮೋನೆಂಡು ಬಕ್ಕ ಮಂತ್ರ ಜಾವದೆ ಪಂಡದು ಪುದರ್ ಪಾಡದೆ ಪಂಡ ಇಂಕ ಪುದರ್ ಬೋಡು ಇಂಕ್ ಅಂಚೆ ಇಂಕ್ ಪಂಡ ಮಸ್ತ್ ಇಸ್ತೆ ಅನ್ ಪೋಪುಲ್ ನಾವೇ ಜಾಗಗ್ ಅರ್ಡನ್ನೇ ಪನ್ಪುನಿ ಎನ್ನ ಕಷ್ಟ ಎಂಚಿನ ಎತ್ತಂಡಲ ಆರೆ ನಾನು ಈತು ಮೀ ಇಡೆಮುಟ್ಟ ಕನೆರೆ ಕಾರಣನೇ ಆ ಎನ್ನ ಅಪ್ಪೆ ಬಂದಿಯಾನಿ ಎನ್ನುವೆ ಅಕ್ಕ ಇದ ಎಂಚ ಕೀನು ಎಂದು ಬೇಜಾರು ಮಲ್ಪೊರ್ಜಿ ಇರಿಗೆ ಸ್ಕೂಲ್ ಟೈಮ್ ಲವ್ ಮಿನಿ ಇತ್ತಂಡ ಯಾನ್ ಸ್ಕೂಲ್ ಟೈಮ್ ಲವ್ ಮಪ್ಪರೆ ಪೋತಿನ ಹೆಜ್ಜಿ ಬಾರೆ ಇಂಕ ಲವ್ ಇತ್ತಿಜ ಅಪ್ಪಗ ದಾದ ಗೊತ್ತಿತ್ತು ನಮಕ್ ಲವ್ವ ಕ್ಯೂ ಆಲ ಗೊತ್ತಿತ್ತು ಜಿ ಇತ್ತೆ ಪೂರ ಏ ಜನರೇಟರ್ ಆದುಂಡತೆ ಲವ್ಗೆ ಇತ್ತು ತಿಲ್ಲೆ ಕಿನ್ನಿ ಕಿನ್ನಿ ಮೂಜಿರತ ಜೋಕ್ಲೆಗೆ ಲವ್ ಉಂಡು ಅಪ್ಪಗ ಲವ್ ಉಡ್ದು ಬುಡ್ದು ಎಂಕ್ಲೆಗೆ ಅವ್ಳು ಸರಿ ಕಟ್ಟು ಬುಕ್ ಇತ್ತಿಜಿ ಓದಾರೆ ಲವ್ಗೂ ಓದ್ತಾರೆ ಕೊರಗಜ್ಜ ಬಾರಿ ಪವರ್ಫುಲ್ ಅಂದು ಕೊರಗಜ್ಜ ಪವರ್ಫುಲ್ ಹಾಯ್ ಹರ್ಷಿತಾ ಅವನ ಸಂಡ ಸುದೀಪ್ ಹೆಂಗ್ ದಾದ ಯಾನ್ ಏತ್ ಕಲ್ತಿದ್ದೀನಿ ಬಂದು ಎನ್ನದಾರು ಜಾಸ್ತಿ ಕಲ್ದಿಜ್ಜಿ ಯಾನು ಯಾನ್ ಪೋತೀನಿ ಸೆವೆಂತ್ ಮಾತ್ರ ಅಪ್ಪಗ ಆತು ಬಂಗ ಇಂಕ್ಲೆ ಕಲ್ಪರೆ ಎನ್ನ ಪಪ್ಪ ಒಂಜಿ ಕಲ್ಲು ಕೆತ್ತೊಂದಿತ್ತೇರು ಆರೊಂಜಿ ಮೇಸ್ರಿ ಅದು ಪುನಗ ಆರು ಎಂಗ್ಲಿನ ಎಂಚ ಕಲ್ಪವರೆ ಸಾಧ್ಯ ಬಲ್ಲೆ ಎಂಚ ಕಲ್ಪವಲಿ ನಮಕ್ ಕಲ್ಪನ ತಾಕತ್ಲಿ ಇತ್ತು ಎಂಕ್ಲಾಗ ಅಪ್ಪಗ ಮರಕೇರಿ ಹಿಂಗ್ ಇಲ್ಲಡ್ದ ಅಲ್ಪನೆ ಅಪ್ಪ ಆರೊಂದು ಮಂತೊಂದಿತ್ತೇರು ದೈ ಮಂತ ಐಟ್ ಅವೇನು ಮಾರ್ದು ಐಟ್ ಒರಿನ ಕೆರೆಂಗದ ಬೇರು ಎಂಕ್ಲೆಗ್ ಬೇಯ್ಪದ್ದು ಕೊರ್ದು ಆಯ್ಟ್ ಜೀವನ ಮಂತದ ಎನ್ನ ಯಾನ್ ಎನ್ನ ಮೆಗ್ದಿ ಅಂಚ ಹಾಯ್ ಹರ್ಷಿತಾ ವನಸಾಂಡೆಗೆ ಲೈಕ್ ಡನ್ ಥ್ಯಾಂಕ್ ಯು ಮನ ನಂದು ಹರ್ಷಿ ಹಾಯ್ ಹರಿಸನ್ನಗೆ ವನಸಾಂಡೆ ಏನ ವನಸಾಂಡು ಇಜ್ಜಿ ಮಾರೇ ರಾತಿ ಜಿ ಕೇಂದು 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 ಹಿಂಗಿ ಉಲ್ಪುರನೆ ಬುರ್ಚಿಂದಾತು ವನಸಾಂಡ್ ಆತಿಜಿ ಬುರ್ಚಿ ಇಂದುಲ್ಲೆ ತೊಕ ಮಕ್ಕ ಬಡವ ಪುಡ್ ರಾತ್ರಿ ಹಿಡ್ದಾದ ಒಂಜಿ ಲೋಟ ನೀರು ಪರ್ಪುನಿ ಅಡೇಗೆ ಮೊಬೈಲ್ ತೂಪುನಿ ಮೊಬೈಲ್ ತೂತುದು ಯೂಟ್ಯೂಬ್ ತೂಪಿನಿ ಇನ್ಸ್ಟಾಗ್ರಾಮ್ ತೂಪಿನಿ ಸ್ಟೋರಿ ತೂಪಿನಿ ಅವೆನ್ ತೂದು ಚೆಪ್ಪುನು ಲವ್ ಪಂಡೆ ಎಂಚಿನ ಪಂಡದೆ ಗೊತ್ತಿಜ್ಜಿ ಆ ಕಾಲಡು ಅಂದು ಇತ್ತು ಇಂಚಗತ್ತೆ ಆ ಕಾಲಡ್ದು ಆದೇ ಲವ್ ಆಯನ ಮದಿಮೆ ಆವಡು ಪಂಡ ಎಂಕುಲ ಅಪಗ ಆಯ ಮದಿಮೆ ಆವಡು ಅಂಚಿನ ಒಂಜಿ ಕಾಲ ಅಪಗ ಪಂಡ ಗೊತ್ತು ಬಿಡತ್ತೆ ಈತೆ ಈ ಇತ್ತೆದ ಒಂಜಿ 20,000 ಬಕ್ಕ ಒಂದು 26 ಅಂಚ ಐರ್ದುಂಬುದ ಪಂಡ 97-98 ಪೂರ ಇಂಚೆನೆ ಅಪಗ ಲವ್ ಇಜ್ಜಿ ದಾಲೆಜ್ಜಿ ಆಲೆನು ತೂದು ನಂಜಿ ಮಸ್ಕರ ಪೂರ ದಾಲೆಜ್ಜಿ ಅಪಗ ನಮಕ್ ರೇಸನ್ಗಳ ಕಮ್ಮಿ ಬೆನ್ಪುನ ಕಾಸುಲ ಕಮ್ಮಿ ಇನಿ ಬೆಂದಿನ ಕಾಸು ಅವೇನು 2 ದಿನ ಮಲ್ಪಡ 1 ಕಿಲೋ ಅರಿಕೆ ಅಂತದ್ದು 3 ದಿನ ಇಂಕುಲು ಒನಸು ಮಲ್ಪಡು ಅಂಚ ಎನ್ನಲ ಆಯ್ಜಿ ಇನ್ಸ್ಟಾಗ್ರಾಮ್ ಉಂಡಾ ಇಜ್ಜಿ ಇತ್ತೆ ಲಂಚ್ ಆತು ಇತ್ತೆ ಅಂಚಾತು ರೈಲು ಬತ್ತೀನಿ ಮುಲ್ಪ ಇತ್ತೆ ಪೂರ ಲವ್ ಬತ್ತೆ ಇತ್ತೆ ಎಂಚಿನ ಮಾರ್ರೆ ಓಲ್ತುಂಡಲ ಜೋಕುಲ್ಲ ಲವ್ ಐಕುಲು ಕದ್ರಿ ಪಾರ್ಕ್ ಉಪ್ಪುನು ಕೋರಿ ಒರಿ ಅಲ್ಪ ಉಪ್ಪುನು ಬೀಚಿಡುಲ್ಲ ನಿಕುಲು ಬೀಚ್ ಉಪ್ಪುಲೆ ಅವ್ಳು ಕೈ ಪತ್ತ ಪೋಪಿನ ಪೊರ್ಲು ತೋಡು ಆ ಟೈಮ್ ಎಂಕುಲೊಂಜಿ ಬೀಚಿಗೆಲ್ಲ ಪೋತೆ ಜಾಸ್ತಿ ಪನ್ಪುನ ಅಂಡ ಓಲು ಮೊಬೈಲ್ ಇತ್ತು ಎಂಕ್ಲೆಗ್ ಆ ಕಾಲಡು ಮೀನು ಇತ್ತದ ಕಾಲದಲ್ಲಕ ಮೀನು ಆ ಕಾಲ ಮೀನು ಈತದುಂಡ ಇತ್ತದ ಅಕ್ಕುಲು ಈತ ಒಂದು ಆಯರೆಗೆ ಇಜ್ಜಿ ಪೂರ ಪೊಲ್ತು ಮಾಡ್ತಾರೆ ಅಂಚ ಇತ್ತು ಆತು ದುಂಬುದ ಇಂಕುಂಡತೆ ಇತ್ತದ ಕಾಲದ ಇಂಕು ದುಂಬುದ ಕಾಲ ಮಸ್ತ್ ಇಷ್ಟ ಅಂದು ಇತ್ಯಾರಿ ಇಜ್ಜಿಂದಲ ಲವ್ ಬೋಡು ಅಂದು ಇತ್ಯಾರಿ ಇಜ್ಜಿಂದಲ ದಾನೆ ಲವ್ ತಲ್ಲೊಂಜಿ ಫೋನ್ ಮಂತು ನಾಂಡು ಬಾಬಾ
ಯಾವ್ದಾಲ ತಿಂತಿಜಿ ಆತೆ. ಹಾಯ್ ಅಕ್ಕ ಗೋಪಾಲಕೃಷ್ಣ ಹಾಯ್. ಆ, ಕಲ್ಕಿ ಎಂತವ ಕಲ್ಕಿ ಇಡಿಗ ನಂಬರ್ ಎಂತ ಕಲ್ಕಿ ಇಡಿಗ ಜವನೇರ್ ಪೂರ ಬಿಸಿ ಏಪ ಬರ್ತೈತೆ ಅಕ್ಕ ಬಲ ಬಲ ಅರ್ಸಿತ ಪೋಯೇರಾ ಅರ್ಸಿತ ಉಲ್ಲೇರಾ ಅರ್ಸಿತ ಪೋಯಲ್ಲ ಅಂದು ಪಾತೆರ ಎಂತಲ್ಲ ಪೋಯಲ್ಲ ಅಂದು ನಾನು ದೆಕ್ಕೆರೆ ಬಾಕಿ ದೆಕ್ಕೆರೆ ಬರೋಡ ಇತ್ತೆ ಇತ್ತ ಜವನೇರು ಓಲ್ತಿಕ್ಕುವರಿಯ ಮದುವೆಗೆ ಪೊನ್ನೆ ಇಜ್ಜಿಗೆ ಈ ಪನ್ ಪರ್ ಪೊನ್ನು ಪೋಡು ಒಂದು ಪೊನ್ನು ಪೋದ ಆತನು ಸೂಪರ್ ನಮಸ್ತೆ ಹಾಯ್ ಅಕ್ಕ ನಾ ಕೂಡ ಮಂಗಳೂರು ವಿನಾಯಕ ಮಂಗಳೂರಾ ಹೌದಾ ನಾನು ಹುಟ್ಟಿದ ಬೆಳೆದದೆಲ್ಲ ನಾನು ಅಲ್ಲೇ ಮಂಗಳೂರಲ್ಲಿ ಆದರೆ ಈಗ ನಾನು ಈಚೆ ಊರಿಗೆ ಸೆಟ್ಲ್ ಆಗಿದ್ದೇನೆ ಅಂದರೆ ಸುರತ್ಕಲ್ ಕಡೆ ಉಡುಪಿ ಹೋಗ್ತೇವೆಲ್ಲ ಆಚೆ ಕಡೆಯಿಂದ ನಾನು ಸೆಟ್ಲ್ ಆಗಿದ್ದೇನೆ. ಮಮ್ಮಿ ಯಾನು ಬರ್ಪೆ ಗಾಲಿಪ ಓಡಿಂಚಿನ ಗಾಲಿಪ ಅಂದುಗೆ ನಮ್ಮ ಸೊಬಕ ಬತ್ತೇರಿ ಸೊಬ ಅಲ್ಡಕ್ಕೆ ಇಲ್ಲ ಪೂರ ಉಂಡಾರ ಐಜಿ ಈ ಕೊರ್ಪೆ ಬಂದು ಕಾತು ಕುಂತೀನಿ ನಾನು ಗಾಳಿ ಬರೋಡೆ ಗಾಳಿ ಬರೋಡ ಗಾಳಿ ಬರ್ಪುಡ ಅದು ಶೋಕುದ ಇವರ ವಿಡಿಯೋ ಈಸ್ ಸೂಪರ್ ಅಕ್ಕ ಥ್ಯಾಂಕ್ ಯು. ಚಾನಲ್ ಉಂಡಾ ಯೂಟ್ಯೂಬ್ ಚಾನಲ್ ಉಂಡಾ ಇರೆಗ್ಲ ನಮಸ್ತೆ ಪಿ ಕೆ ಈ ಜನ ಅಪೂರ್ವ ಮಾರ ರೋಹನ್ ಶೆಟ್ ಹಾಯ್ ಯಾನು ಒಂಜಿ 20 ವರ್ಷಡು ಪೊನ್ನು ನಾಡೊಂದುಲ್ಲ ತಿಕ್ಕಿದಿಜ್ಜಿ ತಿಕ್ಕುಜಿ ಇತ್ತೆ ನಾಂಡ ಬಿಲ್ಕುಲ್ ತಿಕ್ಕುಜಿ ನಿಕ್ಲೆ ಓಲ ಅಪೂರ್ಪೊಡು ಬರೀಟ್ ಇತ್ತದ ಓಲ ತಿಕ್ಕು ಜಿದು ತಿಕ್ಕಂದು ನಿಕ್ಲೆ ಪೊನ್ನು ತಿಕ್ಕಂದು ಯಾನು ಊರ ಸ್ಟೋರು ಮೇರೆ ಊರ ಸ್ಟೋರ್ಗೆ हाय दीदी आप कैसे है मैं अच्छी हूँ आप कैसे खाना खाया आप नहीं खाया ना ಉಂಡಾರಕ್ಕ ಇಜ್ಜಿ ಬಂಡ ಸೋಭೆಯ ನಾನು ಉಂತುಜಿ ಈ ಕೊರ್ಪ ಬಂದು ನಾನು ಕಾತುಕೊಳ್ತೀನಿ ಗೊತ್ತಾರದ ಎಂಕ್ ಮುಟ್ಟಾಪುಂಡದೆ ಈರೆಗ್ ಮುಟ್ಟಾಪುಂಡ ಎಂಕ್ಲೆಗ್ ಮುಟ್ಟಾಪ ಬಂತವರ್ರೆ ಚೂರು ನಮಸ್ತೆ ನಮಸ್ತೆ ಕರುನಾಡಿಗೆ ಭಾಗ್ಯಲಕ್ಷ್ಮಿ ಅವರು ಹೇಳಿದ್ರು ನಮಸ್ತೆ ನಮಸ್ತೆ ಕರುನಾಡಿಗೆ ನಮಸ್ತೆ. ತುಂಬ ಪದ್ಯ ಪನೊಂದಿತ್ತ ಪದ್ಯದ ಪೂರ ನೆನಪಿರುತ್ತೆ ಪದ್ಯದ ನೆನಪೇಜಿ ಮುಲ್ಕತ್ತರ ಆನಗೊಂಡದ ಹೆಂಗೆ ಪಿದೆ ಕುಲ್ಲರೆ ಪೋಡುಗೆ ಮಾರೆ ಉಲೆ ಕುಲ್ಲ ನೆಟ್ವರ್ಕ್ ಉಪ್ಪುಚಿ ಮುಲ್ಪ ನೆಟ್ವರ್ಕ್ ಉಂಡು ಹೋಗಯ್ಯ ದೀದಿ ಇನಿದಾದ ಸ್ಪೆಷಲ್ ಇನಿ ಮೇರೆಕು ಪೀರೆ ಬೊಕ್ಕ ಪದಂಗಿ ಹೇ ಪೀರೆ ಬೊಕ್ಕ ಪದಂಗಿ ಹೇ ಆಜ್ ತರಕಾರಿ ಕಜಿಪೆ ಅರ್ಕೋರ್ನಾಗ ಪುಲ್ಲೆ ಹಾಪುಡು ಬಕ್ಕಾಡು ಉರ್ವಲ ಹಾಲು ನಾನು എന്നോട് ನಾನು ಇತ್ತೆ ತಿಕ್ಕುಲೆಗ್ ರಡ್ಡು ಜೋಕುಲು ಉಂಡು ತಿಕ್ಕುನಲ್ಲ ಅಂದು ಪಂಡ ಫಸ್ಟ್ ಮದಿಮೆ ಅದು ಉಪ್ಪು ಇರತ್ತ ಫಸ್ಟ್ ಅಕ್ಕಲು ಬಿಡ್ತಿದ್ರು ರಡ್ನ ಮದಿಮೆ ಹಾಪುಡ ಇಲ್ಲಿಗೆ ಒಂಜಿ ಆಫರ್ ಉಪ್ಪುಡು ಆಪು ನನ್ನ ರಡ್ಡು ಜೋಕುಲು ಉಂಡು ಜೋಕುಲೆಲ್ಲ ತಗೋಡು ಅಪ್ಪೆಲ್ಲ ತಗೋಡು ಅಂಚ ರೋಹ ತಿಲ್ಪುನು ವನಿತಕ್ಕ ಬಿಸಿ ಆಲಿನಿ ಊರು ಪೋಯಿನ ಆದ್ಲತ್ತ ಅಂಚ ಬಂದಲ್ಲ ಎಲ್ಲಂಜಿ ಬರುವಲ್ಲು ಯಾನ್ ಗಾಲಿ ಪಾಡ್ರೆ ಬರೋಡ ಬುರ್ಚಿಯ ಗಾಲಿ ಪಾಡ್ನ ಫ್ಯಾನ್ ಉಂಡದ ಮುಲ್ಪ ಎಂಕ್ ಬೇಡ ನಾನ ಫ್ಯಾನ್ ಉಪ್ಪುನಾಗ ಎಂಕ್ ದಾದ ಬೋರ್ಡು ಬನ್ಗೆ ದಾಲ ಬುರ್ಚಿ ದಾಲ ಅಪ್ಪ ಜತೆ ಅಂದವ್ವೆ ಮೇಘ ಹಾಯ್ ಅಕ್ಕ ಬರೊಂದಿಲ್ಲಾಲು ಮೇಘ ಬಾ ಬಲ ಅಂಚೆನಂಜಿ ಲೈಕ್ ಕೊರ್ದು ಬಲವಾ रोहन शेट्टी क्या रे तू क्या बात कर रहे तू किधर से बात कर रहे बॉम्बे से बात कर रहे ಲೈಕ್ ಕೊರಿಯೆ ಥ್ಯಾಂಕ್ ಯು ಅವು ತಿರ್ಗುಜಿ ಏನು ಮೊಬೈಲ್ ತಿರ್ಕೊಂಡು ಗರ 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 ಬಂದದ್ದು ಶೋಭಕ್ಕ ನನಗೆ ಪುಂಡಿ ಮಾಡಿ ಕೊಡಕ್ಕ ಎಂತದ ನಾನು ಆಗ ಪುಂಡಿ ಹೇಳಿದ್ದಕ್ಕೆ ನೀನು ಈಗ ಅವಳ ಹತ್ರ ಪುಂಡಿ ಅಂತ ಕೇಳುದಾ ಅದು ಉಂಡಿಯಾ ಕಡುಬು ಸಾರಿ ಕಡುಬು ಸೂಪರ್ ಲೈವ್ ನಿಶಾಂತ್ ಕಡುಬ ನಿನಗೆ ಯಾಕೆಯಾ ಈಗ ಪುಂಡಿದು ಆಸೆ ಆಗಿದ್ದು ಸೂಪರ್ ಲೈವ್ ಥ್ಯಾಂಕ್ ಯು ಯಾನು ಕುದ್ರೋಳಿಡು ಇರು ಕುದ್ರೋಳಿ ತು ಕುದ್ರೋಳಿಯೇ
तू मीन नहीं खाता है? तू मीन नहीं खाता है? तू मीन नहीं खाता है रोशन? ರೋಹನ್ ಮದುವೆ ಆಯ್ನಕ್ ತಿಕ್ಕನದಾನೆ ಹಾಪುಡು ಒಂಜಿ ಲೈಫ್ ಕೂರಿಲಕ್ಕ ಪುಂಡತೆ ಅವು ಪುದರ್ಗ ಅಂಚೆನೆ ಗೊತ್ತುಂಡತೆ ಬಕ್ಕಗಳಿಗೆ ಏರ್ಲ ತಿಕ್ಕು ಸೇರಿದ ಗೊತ್ತುಂಡ ಅವು ಬುಡ್ಡಲ್ಲ ಐಕ್ ಒಂಜಿ ಪಾತೆರಕ್ಕೆ ಹೊರ ಬೋಡತ ಪಂಡದು ಯಾನಾಲೆ ಒಂಜಿ ಲೈಫ್ ಕೊರ್ಪೆ ಪಂಡ ಅಲ್ಲೇನು ಬುಡುಂಡ ಬೇತೆ ನೀರ್ಕ್ಲೆಗ್ ಆಪ್ಷನ್ ಇಜ್ಜಿ ಆವುಡೆ ಇಜ್ಜಿನ ಆಲಪಾಯಲಂದ ದಾಲೆ ಇಜ್ಜಿ ಅಗಲ ಕಡುಬು ಮಾಡುದು ಈಸಿಯಾ ಅರಿ ಕಡಿಯುವುದು ಅರಿ ಇವನ್ ದುಮ್ಮುನಾನಿ ನೀರಿಗೆ ಹಾಕಿಡ್ದು ಮನದಾನಿ ಎದ್ದು ಕಡಿಯೋದು ಕಡಿದು ಗಟ್ಟಿ ಆಗ್ತದ ತೆಂಗಿನ ಹಾಕಿ ಅದು ಕೈಯಲ್ಲಿ ಪುಂಡಿ ಮಾಡಿ ತೊಂದರಲ್ಲಿ ಇಡುದ ತೊಂದರಲ್ಲಿ ಇಟ್ಟು ಬದಿಯಲ್ಲಿ ಮೀನದು ಕಜಿಪಿದ್ರೆ ಅದಕ್ಕೆ ಮುರ್ಕಿಸಿ ಮುರ್ಕಿಸಿ ತಿನ್ನುದ ತುಂಬ ಚೆಂದ ಆಗ್ತದೆ ಅವಳು ಎಂತ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗ್ತದೆ ಪುಂಡಿ ಅಂತ ಹೇಳಿದ್ರೆ ಸಾರಿ ಅಕ್ಕ ಅದು ಉಂಡಿ ಅಕ್ಕ ಅಲ್ಲಕ್ಕ ಪುಂಡಿಯ ಉಂಡಿ ಅಂದ್ರೆ ಉಂಡಿಯ ತುಳುಟು ಪುಂಡಿ ಪಂಪಿನ ತೈ ಕಾರ್ ಪಂಪಿನ ಕನ್ನಡ ಉಂಡಿಂದು ಸೂಪರ್ ಥ್ಯಾಂಕ್ ಯು खाता है वो कुदरली में मीन है ना बरीत बीच में बरीट बीच है ना उधर बहुत मीन मिलता है ना तुमको अच्छा है मीन खाने को ओ ताते इतने बरसाते अंचा पुंडी मल्पगा पंद आसे अंद अवे आके पुंडी बोर्ड पंड सूपर लैव थैंक यू पुंडी उंडी कन्नड उंडी सूपर लैव अय्यो देवरे सूपर लैव बक दादे पन्पुन पल्लेगे हाय ಒಂಜಿ ಅಕಡೆ ಪಂಡ್ರೆ ಯಾನೊಂಜಿ ಪಂಡ್ರೆ ಐಕೆ ಐಕೆ ಇಂಕ ಪುಂಡಿ ತಿಂಡ್ರೆ ಆಸೆ ಆತನ ಪುಂಡಿ ಕೊರ್ಲೇಂದು ಐಕೆ ಯಾನೊಂಜಿ ರಪ್ಪ ಸುಲಭ ಒಂಜಿ ರೆಸಿಪಿ ಮಂತಿಜೆನ ಈಗೆಲ್ಲ ಪುಂಡಿದು ಬೇಕಾ ನಿಂಗೆ ರೆಸಿಪಿ ನಾನು ಮಾಡ್ತೇನೆ ನೋಡ್ತೀಯ ಅರೆಪುದು ಪುಂಡಿ ಒಳ್ಳೇದಾಗ್ತದೆಯಾ ಸೂಪರ್ ಸೂಪರ್ ಲೈವ್ ಥ್ಯಾಂಕ್ ಯು ಅಶೋಕ್ ಸೂಪರ್ ಲೈವ್ ಅಕ್ಕ ನಿಶಾಂತು ಅರೆಪು ಪುಂಡಿ ಹೇಳ್ತಾರೆ ಗೊತ್ತುಂಟಾ ಅದು ಕೂಡ ಒಳ್ಳೇದಾಗ್ತದೆಯಾ ಎಂಕ್ಲಂಚೆನೆ ಮದುವೆನೇ ಬೊರ್ಚಿ ಬಂದಾತಲು ಬೊರ್ಚಿ ನಾನು ಒಂತ ಸಮಯ ಆಯ್ತಾ ಭೂಕಂಪ ಪಾಪುನ್ ಬಿಡ್ಲೆ ಈ ಸರ್ತಿ ನೀರು ಪೂರ ಮಿತ್ತ ಬೈದನ್ಗೆ ಕುಲ್ಲೆ ಎಂಚಿನಿ ಮದುವೆ ದಾದ ಸಾಧನೆ ಮನ್ಪಾರ ನಿಜತೆ ಕಷ್ಟ ಖರ್ಚಿಯೇ ಮದುವೆ ಅಂಡಲ್ಲ ಖರ್ಚಿಯೇ ಇತ್ತೆಲ್ಲ ಖರ್ಚಿಯೇ ಮುಟ್ಟಿ ದಾದೇನು ಮುಟ್ಲಿ ಸೂಪರ್ ಲೈವ್ रोशन को चैनल है यूट्यूब चैनल है तेरे को हाँ ನಿಜ ಅದೇ ಅಂದು ಬಕ ಸೂಪರ್ ಲೈವ್ ಸೂಪರ್ ಮೇಘನಾ ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ ಮೇಘನಾ ಅವರು ತುಂಬ ಫಾಸ್ಟಲ್ಲಿ ಸೂಪರ್ ಸಪೋರ್ಟಲ್ಲಿ ಹೋಗ್ತಿದ್ದಾರೆ ಮುನ್ನುಗ್ಗುತ್ತಿದ್ದಾರೆ ಎಂಡ ಇನ್ಸ್ಟ ಇಜ್ಜಿ ಅಕ್ಕೋ ಪಲ್ಲೆ ಬನ್ ಅರ್ಧ ಕನ್ನಡ ಅರ್ಧ ತುಳು ಅಂಚ ಪಾತೆರ್ನ ಮಾತೆರೆಗ್ಲ ಅರ್ಥ ಆಪುಂಡು ತುಳು ತಕ್ಲೆಗ್ಲ ಅರ್ಥ ಆಪುಂಡು ಕನ್ನಡ ತಕ್ಲೆಗ್ಲ ಅರ್ಥ ಆಪುಂಡು ಯಾನು ಒಂಜೇ ಕನ್ನಡ ಪಾತೆರ್ನ ಕನ್ನಡ ತುಳು ತಕುಲ್ದು ಅದೇನು ಬೇರೆ ಅದೇ ಕನ್ನಡ ತುಳು ಬರ್ಪು ಚೈಕೊಂಚರ ಮನ್ಪುನು ಚಾನಲ್ ಉಂಡಕ್ಕತೆ ರಡ್ಡು ವೀಡಿಯೋ ಉಂಡು ಓ ಅಂದತಾ ಸಾರಿ ಏನು ತೂತೇನಾ ಚಾನಲ್ ಏಪಣ ವೀಕೆಂಡ್ ಕಮೆಂಟ್ ಬಂದೇನಾ ಸುಮಾರು ಸಮಯ ಆಡ ಅಂದತಾ ಸೂಪರ್ ಲೈವ್ ಥ್ಯಾಂಕ್ ಯು ಮೇಘಾ ಸೂಪರ್ ಲೈವ್ ಯಾನು ಕನ್ನಡದ ಮೀನಿ ಪಾತೆರ್ದು ಮೀನಿ ವೀಡಿಯೋ ಮಂತನ ಮನದಲ್ಲಿ ಜನಕುಲು ಬತ್ತೆ ಹಿಂಗೆ ಮೂಲು ಮೈಪತ್ತದು ಉಂತೀರಿ ಹಾಕ್ಯಾರೆ ಕನ್ನಡ ಪಾತೆರ್ನ ಆಜಬಾರ್ದು ಹೋವೆ ನನ್ನ ಪಾತೆರ್ನ ಜಾಗ್ರತೆ ಅಂದು ಅವಂಜಿ ಚಿತ್ರತೆ ನಮಕೊಂಜಿ ಕನ್ನಡ ಬರ್ಪುಜಿ ಪಂಡ ಜೈ ಮಾತಾ ರಾಣಿ ಜಿ ಜೈ ಸೂಪರ್ ಲೈವ್ ಥ್ಯಾಂಕ್ ಯು ಮೇಘಾ ఈ మేఘన లైవ్ పూపునియాను రెండు మూడు మెసేజ్ పాడగానే వాళ్ళు అవి రిపీట్ ఆపిನಿ ಅವು ನೆಟ್ವರ್ಕ್ ಇಜ್ಜಂದೆನ ಅಂದತ ಮೇಘ ನೆಟ್ವರ್ಕ್ ಇಜ್ಜಂದೆ ರಿಪೀಟ್ ಅದು ಅಡೆಗೆ ಕಟ್ಟಾಪು ಅಚ್ಚ ಅಲ್ಲೇ ಪಾಪ ಅಲ್ಪ ನೆಟ್ವರ್ಕ್ ಎಪ್ಪುಜಿ ಪಾಪ ನೆಟ್ವರ್ಕ್ದಲ್ಲಿ ಪ್ರಾಬ್ಲಮ್ ದಾದ అక్క ఇసే సరి ఉండు అయితే సరి అండ అవి ఎడ్డాండు అమ్మ ఇచ్చేరా అమ్మ అన్న నిలడు లేదియా
ಎನ್ನ ಅನ್ನೇನಿಲ್ಲ ಪೂತಿರು ಒಂಜಿ ವಾರ ಕುಲ್ಲರೆ ಇಂಕಲ್ ಕಡುಪುಡ್ತೀನಿ ಟಿ ವಿ ಇತ್ತಿಜ್ಜದ ಟಿ ವಿ ಪಾಡಿಬೇಕ ಬರಡು ಕ್ಲೋನ್ ತೆಜ್ಜಿನ ಬೋರ ಎಂಗ್ಳು ಮೊಬೈಲ್ ತುಪ್ಪ ಅಮ್ಮ ದಾಲಿತ್ತಿಜ ಅಂಚ ಕಾಲ್ ಬರ್ಪಿನಿ ಅಂಚ ಪೋಪಿನಿ ಓ ಅಂಚನಾ ಅಮ್ಮ ಒಂಜಿ ವಾರ ಕುಲ್ಲಡ ಬಂದು ಕಡುಪುಡ್ತೀನಿ ಬರ್ಪುಣು ಬರ್ಪೇರು ಸೂಪರ್ ಸೂಪರ್ ಲೈಫು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದೇವರು ವರವನ್ನು ಕೊಟ್ಟರೆ ನಾನಿನ್ನೆ ಕೋರುವೆ ಚಿರುವೆ ಸೂಪರ್ ಥ್ಯಾಂಕ್ ಯು ರೋಹನ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಫುಲ್ಲು ఆయన ఆతి బేగ ఇంకొంచెం వాచవరాడు ఆవడు మారే అక్కో పని శోభ ఇంకొంచెం వాచవరావడు ఆవడు అంచ లైవ్ ಬರ್ಪುಡಿ ಮಾರ ಯಾನೊಂಜಿ ವಿಡಿಯೋ ಬ್ಲಾಗ್ ಮನ್ಪುಡು ಬಂದು ಎನ್ನುನಾ ಒಂಜೊಂಜಿ ಬೇಲೆನೆ ಮುಗಿಜಿ ಹೊರರೆ ಎನ್ನು ಯಾನು ಇನ್ನ ಸೂಪರ್ ಎನ್ನಲಕ್ಕ ಹಿಂದಿ ಏರ್ಲ ಪಾತ್ಯಜ್ಜರು ಗೊತ್ತಲ್ಲತ್ತೆ ಯಾನು ಬೊಂಬೆ ಡೆಲ್ಲಿದ ಹಿಂದೆವು ಅಕ್ಕ ಬಾಯ್ ಪೋಪೆ ಬಾಯ್ ಬಾಯ್ ಮೇಘ ಬಾಯ್ ಯಾನುಂಡತ ಅವಲಿ ಕಲ್ತಿದ್ದೀನಿ ಅಂಚ ಡೆಲ್ಲಿಡ್ ಮಾತು ಎತ್ತಿನತ ಇಂಕುಲ್ ಪೂರ ಪುಟ್ಟದಿನ ಪೂರ ಡೆಲ್ಲಿಡ್ ಅಂಚೆ ಇಂಕ್ ಮುಲ್ಪ ಒಂಚೂರು ಕನ್ನಡ ತುಳು ಮೂಡಿ ಹಿಂದಿ ಮಾತು ಸೂಪರ್ ಹಿಂದಿ ಕಲ್ಪೋಡು ಅಂಡ ಕಲ್ಪಲಿ ಅಂಡ ವಾ ನೀವು ಸಾಂಗ್ ಚೆನ್ನಾಗಿ ಹೇಳುತ್ತೀರ ಬಟ್ ನೀವು ಅದನ್ನು ಕಂಟಿನ್ಯೂ ಮಾಡಲ್ಲ ಅದೇ ಬೇಜಾರು ನನಗೆ ಎಂತ ಹೇಳ್ತೀನಿ ಶಾಂತ ನೀವು ನನಗೆ ಬರುವುದೇ ಅಷ್ಟೇ ಗೊತ್ತುಂಟಾ ಎಂತ ಮಾಡಬೇಕು ಗೊತ್ತುಂಟಾ ನಾನು ನನ್ನ ಕೈಲಿ ಇನ್ನೊಂದು ಮೊಬೈಲ್ ಬೇಕು ಈಗ ಹಾಡುವವರು ಎಂತ ಹೇಳ್ತಾರೆ ಎಂತ ಮಾಡೋದು ಕೈಯಲ್ಲಿ ಇನ್ನೊಂದು ಮೊಬೈಲ್ ಹಿಡ್ಕೊಂಡು ಲಿರಿಕ್ಸ್ ಹಾಕ್ತಾರೆ ಗೊತ್ತುಂಟಾ ಆಗ ನಾವು ಅದನ್ನು ಹಾಡ್ಬೋದು ಹಾಗೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಓಕೆ ಥ್ಯಾಂಕ್ ಯು ಮೇಘಾ ಟೇಕ್ ಕೇರ್ ನಿಮಗೂ ಕೂಡ ಜಾಗ್ರತೆ ಥ್ಯಾಂಕ್ ಯು ಓಕೆ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಅಮ್ಮ ಬರ್ಪೆ ಇನ್ನು ಸೇವೆಗೂ ಸದಾ ಸಿದ್ಧ ಮಾರಾಯ ತಮ್ಮ ಉಂಟು ತಮ್ಮ ಉಂಟು ಲಿರಿಕ್ಸ್ ಹಾಕೋಣಕ್ಕ ಆಡುತ್ತೀರಕ್ಕ ಹಾಕಿ ನೀ ಹಾಕು ನಾನು ಆಡ್ತೇನೆ ರೋಷನ್ ಉಂಟಲ್ಲ ಪೋಡ್ಚಿ ಎನ್ನ ಪದ್ಯ ಉಂಡು ಪೋಂಡ ಜಾಗ್ರತೆ ಚೂರು ಉಂಟದ ಮಾರ ಪದ್ಯ ಬಂದ್ಪೇನು ನಂದು ಊಟ ಆಯ್ತು ಅಕ್ಕ ಇವತ್ತು ಮ್ಯಾಗಿ ಮಾಡಿದ್ದೆ ಬಾಯಿ ಅಂದದ ರಾತ್ರಿಗೆಲ್ಲ ಮ್ಯಾಗಿ ಮಾಡಿ ತಿನ್ನುದು ಊಟ ಇಲ್ಲದೆ ಚಪಾತಿ ಆದರೆ ತಿನ್ನಬೇಕು ರಾತ್ರಿಗೆ ಮ್ಯಾಗಿ ತಿಂತಾರಾ ನಾನು ನೋಡು ಎಂತ ಕೂಡ ತಿನ್ನೋದಿಲ್ಲ ಚಿಕನ್ ಎಲ್ಲ ಇದ್ರೆ ತಿಂತೇನೆ ಆಯ್ತಾ ಬೇಜಾರು ಮಾಡಬೇಡ ಡಯಟ್ ಎಂತ ಕರ್ಮದ ಡಯಟ್ ನಂದು ಮ್ಯಾಗಿ ನಾನು ಮನೆಗೆ ಏನಾದರೂ ಕಬಾಬ್ ಏನಾದ್ರು ತಂದರೆ ನಾನು ಒಂದು ತಿಂತೇನಲ್ಲ ಅದು ಕೇಳ್ತೇನೆ ನಿನ್ನೆಂತ ಕರ್ಮದ ಡಯಟ್ ನನ್ನ ಮಗ ಹೇಳ್ತೇನೆ ಎಂತ ನಿಂಗೆ ಕರ್ಮದ ಡಯಟ್ ನೀನು ಡಯಟ್ ಎಲ್ಲ ಮಾಡೋದು ಡಯಟ್ ಮಾಡುವವರು ತಂದರೂ ಕೂಡ ತಿನ್ನಬಾರ್ದಂತೆ ನಾನು ಹೇಳೋದು ತಿಂದು ಸಾಯೋದಕ್ಕೆ ಎಂತ ಆಗಲಿಕ್ಕೆ ಉಂಟಲ್ಲ ಸರಿ ಅಕ್ಕ ಈಗ ಬಂದೆ ಹಾಡಿನ ಅಕ್ಕ ಆಯ್ತಾಯ್ತು ಹಾಕು ಒಳ್ಳೆ ಹಾಡು ಹಾಕು ನೋಡೋಣ ಇವತ್ತು ನನ್ನ ಹಾಡು ಕೇಳಿ ರೋಷನ್ ಹೋಗ್ತಾನಂತೆ ಇವತ್ತು ನಾನು ಹಾಡು ಕೇಳಿ ಎಲ್ಲರೂ ಮಲಗಬೇಕಾಯ್ತಾ ಅಲ್ಲೇ ನನ್ನ ಹಾಡಿಗೆ ಇವತ್ತು ಹಾಡಿದರೆ ಮತ್ತೆ ನಾಳೆ ಬಂದು ಕೇಳಿಕ್ಕಿಲ್ಲತ್ತ ನನಗೆ ಒಂದು ಮೊಬೈಲ್ ತೆಗೆದುಕೊಟ್ಟು ನಾನು ತೆಕೊಂಡ್ರೆ ನಾನು ಮತ್ತೆ ಹಾಡು ಹಾಡ್ತೇನೆ ಅದು ನೋಡಿ ಇನ್ನೊಂದು ಮೊಬೈಲ್ ಬೇಕು ನನಗೆ ಬದಿಯಲ್ಲಿ ಅಕ್ಕ ದಾದನ ಮನಸ್ಸು ಸರಿ ಜಕ್ಕ ದಾದಯ ಶೋಭಾ ಅಂಚಿನ ದಾದ ತುನ್ನಿಕ್ ವಿಷಯ ಕಾರಣ ಮನಸ್ಸು ಸರಿ ಜ ದಾದಾತದು ಅಂಚರು ಮಾತು ಇಲ್ಲ ಬಿನ್ನೆರುಳ್ಳಿ ರೇಟ್ ದಾದ ಉಂಡು ನಿಕ್ ಪನಿಗೆ ದಾದಾತನು ಶೋಭಾಗು ರೋಷನ್ ಕೈ ಮುಗ್ಗೆರಿಚ್ಚು ಉಂತಲ್ಲ ಮಾರಾಯ ಪದ್ಯ ಏರ್ಕೇಂಡ್ರೆ ಚೂರುಂತು ಪದ್ಯಕ್ಕೆ ఏంది పో వనసెంత ఉండ్రు యాప్ చేత ఇంకో దూరం ఉంటుంది మొబైల్ కొర్ర యాప్ చేత అవి కొంచెం పద్య ఆడలకి ఏంది పూల దాదా అండి ఆ శోభక్క బాయ్ గుడ్ నైట్ ಶೋಭಕ್ಕ ಬಾರಿ ಶೋಕುದುಂಜಿ ಗುಡ್ ನೈಟ್ ಪಂಡೆ ಹರೀಶು ಶೋಭಕ್ಕನ ಸೇವೆಗೆ ಸಿದ್ಧ ಇದ್ದಾನೆ ಅಂದೆ ಎನ್ನ ಮಾತ್ರನಾ ಸೇವೆಗೆ ಸಿದ್ಧಪ್ಪನು
ಈ ಶೋಭನರ ಸೇವೆಗೆ ಸಿದ್ದಪ್ಪು. ನೀನೆಲ್ಲೂ ನಾನಲ್ಲಿ ಈ ಜೀವ ನಿನ್ನಲ್ಲಿ ಆತೆ ಬರ್ತೀನಿ ಬಕ್ಕದ ತುಂಬ ಲಿರಿಕ್ಸ್ ದಿಕ್ಕಲು ಪನ್ನೆ. ಮೋಗೆದ ಸಿಂಗಾರಿ ಉಂತುದೆ ವಯ್ಯಾರಿ ಯಾನೆ ಮೂಲೆ ಕಾತಂದುಲ್ಲೆ ಅಬ್ಬಬ್ಬಬ್ಬ ಬೇವು ಪದ್ಯ ಕಾಡ್ತೀರಾ? ಮಡಿಕೇರಿ ಸಿಪಾಯಿ ಇದೆಂತದ ಮುತ್ತು ತಾತ್ ಮರೇಲು ಇದು ಎಂತದ ಮುತ್ತು ತಾತ್ ಮರೇಲ ಯಬ್ಬ ಇದು ಆಗುದಿಲ್ಲವ ಅದೆಂತದ ಹೂ ಎಲ್ಲ ಉಂಟು ದರ ಅದರ ಓ ಮಧುರ ಈ ಅದರ ಮಧುರ ಓ ಮಧುರ ಅದಾಗುದಿಲ್ಲವ ಎಂತದ ಅದು ನನಗೆ ಆಗುದಿಲ್ಲ. ರೋಸನ್ ಹೋಗಾಯ್ತಾ ನೀನು? ನಾನು ನಿಂಗೆ ಸುಮ್ಮನೆ ನಿಲ್ಲಿಸಿದ್ದು, ಹೋಗ ನೀನು ನಿಲ್ಬೇಡ. ಇದು ಆಡಲ್ಲ ಅದು. ಅವರು ಎಂತದ ಈ ಮಡಿಕೇರಿದು ಕೊಡಗುದ ಭಾಷೆ ಎಲ್ಲ ತಗೊಂಡು ಬಂದು ನನ್ನ ಹತ್ರ ಆಡ್ಲಿಕ್ಕೆ ಹೇಳ್ತಾನೆ. ನೀನು ಸಣ್ಣ ರೋಷನ ಹೋಗಾಯ್ತಾ, ಬಾಯ್ ಟಾಟಾ ಮಲಗು, ಬೇಡ ನೀನು ನನ್ನ ಹಾಡಿಗೆ ನಿಲ್ಬೇಡ. ಕುಂಭರಾಶಿ ಶೋಭಕ್ಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾರಿಗೆ ಹುಟ್ಟುಹಬ್ಬ? ಶೋಭನ ಹುಟ್ಟುಹಬ್ಬನ ನನಗೆ ಹೇಳಲಿಲ್ಲ ಅವಳು. ಅಕ್ಕದಾದೆಯ ನಿನ್ನ ಬರ್ಬನ ಶಶಿಕಾಂತ್. ಅಯ್ಯೋ ಲೈವಲ್ಲಿ ನೀವು ಆಕಳಿಸುತ್ತಾ ಇರಬಾರದು. ನಿಮಗೆ ನಿದ್ರೆ ಬಂದರೆ ಹೇಳಿ, ಚಿನ್ನದ ತೊಟ್ಟಿನಲ್ಲಿ ತೂಗುತ್ತೇನೆ. ಓ ಭಾಗ್ಯಲಕ್ಷ್ಮಿ ನೀವ ಇದು ಚಿನ್ನದ ಎಂತ ರೈಲು ಮಾರ್ರೆ, ಎಷ್ಟು ಉದ್ದದ್ದು ರೈಲು ಇದು. ತಾದೆಯ ಶೋಭಾ ಗುಡ್ ಮಾರ್ನಿಂಗ್ ಅಂತೆ. ಹಾಗಿದ್ರೆ ಯಾವ ಸಾಂಗ್ ಬೇಕು? ನೀನೆಂತದ ಅಷ್ಟು ಕಷ್ಟದೆಲ್ಲ ಕೊಟ್ಟ ನಾನು ಹೇಗೆ ಹಾಡಾಡೋದು? ಅದರಲ್ಲಿ ಅದು ಮೊದಲಿದ ಹಾಡಲ್ವಾ, ಅಷ್ಟು ಇದಾಗಲ್ಲ. ಸ್ವಲ್ಪ ಇಲ್ಲಿ ಸೌಂಡ್ ಬರ್ತುಂಟು. ನಾನು ಒಳಗೆ ಹೋಗ್ಬೇಕಾ? ಇರು, ನನಗೆ ಇಲ್ಲಿ ಕತ್ತಲೆ ಆಗಿದೆ, ಮನೇಲಿ ಯಾರಿಲ್ಲ. ಭಯ ಇಲ್ಲಪ್ಪ, ನಾನು ಭಯಪಟ್ಟು ಹೋಗಿದ್ದಲ್ಲ ಆಯ್ತಾ. ಯಾರು ಕೂಡ ಎನಿಸ್ಬೇಡಿ ನಾನು ಭಯಪಟ್ಟು ಓಡಿದು ಅಂತ, ಹಾಗೆ ಅಲ್ಲ ಆಯ್ತಾ. ಇದು ನಾನು ಅಂದರೆ ರಾತ್ರಿ ಆಯ್ತಲ್ಲ, ಮಳೆ ಬರ್ತದಲ್ಲ, ಅದಕ್ಕೆ ಬಂದು ಇಲ್ಲಿ ನಿಲ್ಲೋಣ ಅಂತ. ಈಗ ಮಾತಾಡಿ ನನ್ನ ಹತ್ರ ಎಲ್ಲರೂ. ಗಂಟೆ ಇಷ್ಟು 10 ಗಂಟೆ ಆಗಿದೆ ಅಷ್ಟೇ. ಹೇಳಿ, किसको हाइड किया? वो शोभा हरीश को हाइड किया. वो क्या मालूम नहीं. क्या रे ಶೋಭಾ, ಕ್ಯೂ ಹಾಯ್ಡ್ ಕಿಯಾ? ಹಾಗಿದ್ರೆ ಒಳಗೆ ಹೋಗಿ ಅಕ್ಕ. ಒಳಗೆ ಬಂದೆಯಾ ನಾನು? ಹಾಯ್ ಮ್ಯಾಮ್, ಗುಡ್ ನೈಟ್. ಹಾಯ್, ಗುಡ್ ನೈಟ್. ಮಲಗುದಾ? ಹಾಯ್ ಮಾಡಿ. ಮರ್ಲೇರು ಮಾತ ಲೈವ್ಗೆ ಬರ್ಪುನಿ. ಆಯ್ದಾದ ಬಂಡಿದೆಯಾ ಶೋಭಾ? ಎನ್ನ ಸೇವೆಗೆ ಸದಾ ಸಿದ್ಧ ಮತ್ತೆ ದೆತ್ತಾರ ಎಲ್ಲ ಗಡಿಗೆ ಒಂದು ಸೇವೆಗೆ ಸಿದ್ಧ ಆತೈತೆ. ಆಯ್ಡ ಸೇವೆ ಮನ್ಪತ್ತ ಕುಲ್ದೊಲಿತರದ ಮಾರ್ಲೇರು ಬರೈಜಿನಲ್ಲ ಈ ಪಲ್ಲಕನೆ. ಹಾಯ್ ಮ್ಯಾಮ್, ಗುಡ್ ನೈಟ್ಗೆ. ಥ್ಯಾಂಕ್ ಯು मैम. आप कहाँ से हो? मैं मंगलूर से हो. मंगलूर मालूम है? कुडला मंगलूर कर्नाटक है ना? हाँ, वो मंगलूर है, वो कुडला है, मैं कुडला का है. ಶೋಭಕ್ಕ ಊಟ ಆಯ್ತಾ? ಕೋಡೆರ್ದು ಬುಕ್ಕ ನೈರೆಗು ಶೋರ್ ಕಮ್ ಡುಂಡು ಮಾರಲನ.
ఆయన అడిగడికి నువ్వు ఇన్ಸ್ಟಾಗ್ರಾಮ್ ಉಂಟು ಇನ್ಸ್ಟಾಗ್ರಾಮ್ ಮಿಂಚಿ ಬಂಡಾನೆ ఇంకా ಆಪುಜಿ ಬಂಡಾನೆ. ಶೋಭಕ್ಕ ನಿಮಗೆ ಯಾವ ಸಾಂಗ್ ಬೇಕು ಹೇಳಿ. ನೀನು ಕನ್ನಡದ್ದು ರಾಜಕುಮಾರದೆಲ್ಲ ಹಾಡಿದ್ರೆ ಹಾಕಾಯ್ತಾ. ರಾಜಕುಮಾರ ಹಾಡು ಉಂಟಲ್ಲ ಅದು ಹಾಕು ನೋಡೋಣ. ನಿಂಗೆ ಗೊತ್ತುಂಟಾ? ನಿನ್ಗೆ ಗೊತ್ತಿದ್ರೆ ಮಾತ್ರ ಹಾಕಬೇಕು, ಕಷ್ಟದಲ್ಲಿ ಹಾಕ್ಬಾರ್ದು ಆಯಿತಾ. ಅಂದರೆ ಬಾಯಿ ಕಟ್ತದೆಯಾ, ಇಲ್ಲದ್ರೆ ಈಗ ಪಟ ಅಂತ ಓದುದಿಲ್ವಾ. ನೋಡು, ನಾನು ಬರುವಾಗ ನನ್ನ ಹಿಂದೆ ಕೂಡ ಸೊಳ್ಳೆ ಕೂಡ ಎಲ್ಲ ಒಳಗೆ ಬಂದಿದೆ. ಯಾವುದಾದ್ರೂ ಒಂದು ಒಳ್ಳೆ ಈ ಅನಂತಾಗು ನನಗೆ ಎಂತ ಇದು ಮೊದಲು ಇದರಲ್ಲಿ ನನಗೆ ಕಲ್ಪನಾ ಅಂದರೆ ತುಂಬ ಇಷ್ಟ. ಕಲ್ಪನಾ, ಆರತಿ ಮತ್ತು ಲಕ್ಷ್ಮಿ ಇವರು ಉಂಟ ನನಗೆ ತುಂಬ ಇಷ್ಟ ಆಯಿತಾ. ಆವಾಗ ಮೊದಲದು ಫಿಲ್ಮದು ನನಗೆ ಅವರು ತುಂಬ ಇಷ್ಟ. ಮತ್ತು ಮಂಜುಳಾ ಅವರೆಲ್ಲ ನನಗೆ ಇಷ್ಟ. ಈಗದ ಹೀರೋಯಿನಿಗೆ ಅರ್ಥವೇ ಇಲ್ಲ. ನನಗೆ ಹಿಂದಿ ಫಿಲ್ಮಲ್ಲಿ ಮತ್ತು ನನಗೆ ಯಾರಿಲ್ಲ ಹುಡುಗರಲ್ಲಿ ಅಂದರೆ ನನಗೆ ಸುನಿಲ್ ಶೆಟ್ಟಿ, ಅಕ್ಷಯ್ ಕುಮಾರ್ ಅಂದರೆ ತುಂಬ ಇಷ್ಟ. ನನಗೆ ಸುನಿಲ್ ಶೆಟ್ಟಿ ನನಗೆ ಫೇವ್ರೇಟ್. ಮತ್ತು ಪ್ರಭುದೇವ್ ಕೂಡ ನನಗೆ ತುಂಬ ಇಷ್ಟ. ಅದರ ನಂತರ ಮತ್ತು ಯಾರಿಲ್ಲ ನನಗೆ. ನನಗೆ ಯಾವ ಸಾಂಗ್ ಬೇಡ ತಮ್ಮ, ತುಂಬ ಬೇಜಾರು, ಮನಸ್ಸು ಸರಿ ಇಲ್ಲ. ಅದೇ ನಾನು ಕೇಳಿದಲ್ವ ಶೋಭಾ, ನಿನಗೆ ಎಂತ ಮನಸ್ಸು ಸರಿ ಇಲ್ಲ, ವಿಷಯ ಎಂತ ಅಂತ ಹೇಳು. ನಾನು ಕೇಳುದಲ್ಲ ವಿಷಯ ಎಂತಾಗಿದೆ. ಮನಸ್ಸಲ್ಲಿ ಇಟ್ಕೋಬಾರ್ದಾ, ಒಬ್ಬರ ಹತ್ರ ಹೇಳಿ ಅದನ್ನು ಸ್ವಲ್ಪ ನೀನು ಕಡಿಮೆ ಮಾಡಬೇಕಾಯ್ತಾ. ವಾ ಅಭಿ ಸುವರ್ಣ, ಹಾಯ್ ನಮಸ್ಕಾರ. ಹಾಯ್ ನಮಸ್ಕಾರ ಅಭಿ, ಎಂಚಲ್ಲ. ಈ ಶೋಭಕ್ಕ ಮಾತಾಡೋದೇ ಇಲ್ಲ. ನಾನು ಹೋಗ್ತೀನಿ ಆಯ್ತಾ ಅಕ್ಕ, ಬಾಯ್. ಶೋಭಾ ಮಾತಾಡ್ತಾರೆ ಇರು. ಶೋಭಾ ಆಗಲ್ಲ, ಭಾಗ್ಯಲಕ್ಷ್ಮಿ ಕೇಳಿದಲ್ಲ ನಿನ್ನ ಹತ್ರ. ಶೋಭಾ ಆಪು, शोभा का आप कहाँ से हो? ये शोभा वो उधर से क्या है, तू किधर से हो? ಬೆಳ್ತಂಗಡಿ ಫೈನಿ ಅವು ಐನಿ ಇರು ದಾದೆ ಬೇವು ಐನು ಫೈನ್ ಆಯ್ನ ಐನ್ ಹೌದದ. ದೇವ್ರೆ, ಆಯ್ತು ಅಮ್ಮ. ಯಾಕೆ ಶೋಭಕ್ಕ ನೀವು ಬೇಜಾರಾಗಿರೋದಕ್ಕ? ಅದೇ ನಾನು ಕೇಳಿದಲ್ಲ. ಶಾಂತಕ್ಕ ಹಾಯ್. ಯಾರ ಶಾಂತಕ್ಕ? ಈಗಳ ಇಲ್ಲಿ 29 ಆಯ್ತಾಯ್ತಾ. ಮೊಹಮ್ಮದ್ ಯಾರದು? ಮೋಹನ. ಒಂದು ಲೈಕ್ ಕೊಡ. ಅಲ್ಲಿ 30 ಆಗ್ತದೆ, 30ಕ್ಕೆ ಮತ್ತೆ ಎಂಡ್ ಆಗ್ತದೆ. ಅದು ನಿಮಗೆ 30 ಮಾಡಿ ಕೊಡಿ. ಮತ್ತು 100 ನಾನು ಕನಸು ಅದು ಬಿಟ್ಟಿದ್ದೇನೆ, ಅದು ಆಗುವುದೇ ಇಲ್ಲ ನನಗೆ 30. ವಾ ಓಕೆ ಬಾಯ್, ಸಿ ಯು ಟುಮಾರೋ. ಥ್ಯಾಂಕ್ ಯು ತಮ್ಮ ಅಂತಿದ್ದಲ್ಲ ಶೋಭಾ ಅಲ್ಲ ಯಾರಿನಾರು ಕೇನ್ನತ ಪಾತಿರ್ ಭಾಗ್ಯಲಕ್ಷ್ಮಿ ಪಾತಿರ್ ಚೇರು ಒಂದು 31 ಚಾಡು ಮಸ್ತ್. ಥ್ಯಾಂಕ್ ಯು 32 ಭಾಗ್ಯದ ಬಳೆಗಾರ ಹೋಗಿ ಬಾ ನಿಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರು. ಭಾಗ್ಯ ಸೀರಿಯಲ್ ಮುಗೀತಲ್ವ ಈಗ? 33 34 ನನ್ನ ಬಳಿ ಹೇಳಿ ಶೋಭಕ್ಕ. ಹೌದು, ನನ್ನ ಬಳಿ ಸಹ ಹೇಳ ಶೋಭಾ. ನಾವೆಲ್ಲ ನಿನಗೆ ಎಂತ ಪಗ್ಗು ಬಂಡ ಅಲ್ಲ ನಮಗೆ ಶೋಭನ. ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಾಗಿ ನನ್ನ ಬಳಿ ಹೇಳ ಶೋಭಾ, ಎಂತಾಗಿದೆ? ತವರೂರ ಎಂತ ಉಮಿಲ ಇಲ್ಲಿ ಚುಚ್ಚುದು ನನಗೆ. ಪಾಪ ರೋಷನ್ ಈಗ ಇದ್ದ ಮಾರೆ, ಪದ್ಯ ಹೇಳ್ತೇನಂತ ಹೇಳಿದೆ. ಪಾಪ ಅವನು ನಿಂತದ್ದು. ನನ್ನ ಪದ್ಯ ನೋಡಿ ನಾನು ಅವನು ಕಳಿಸಿದ್ದೆ, ನೀನು ಹೋಗ ರೋಷನ್, ಇಲ್ಲಿ ಕೂತ್ಕೊಳ್ಬೇಡ ಇನ್ನು ಅಂತ. ಹಾಯ್ ಲೈಕ್ 6 ಅಕ್ಕ. 6
ಓ ಇಂದು ಈಗ ನೀವೇ ಕೊಟ್ಟದಾ 6? ಲೈಕ್ ನೀವೇ ಕೊಟ್ಟದಾ ನನಗೆ ಹಾರು ಹೊಸತ್ತು? ಮೌನ ಇವತ್ತು ಯಾಕೋ ಬಂದಿಲ್ಲ ಅಲ್ವಾ ಅಕ್ಕ? ಹೌದು, ನಿನ್ನೆ ಬಂದು ಹೋಗಿದ್ಲಲ್ಲ, ಅವಳು ಯಾಕೆ ಬಂದಿಲ್ಲ? ಏನಾಯ್ತು ಅವಳಿಗೆ? ಮೌನ ಇಲ್ಲ. ಓ, ನಿಂಗೆ ಈಗ ಮೌನ ಇಲ್ಲದಕ್ಕೆ ನಿಂಗೆ ಬೇಜಾರಾಗಿದ್ದಾವ ಶೋಭಾ? ಹಾಂ, 6. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಹೆಸರು ನನಗೆ ಗೊತ್ತಾಗೋದಿಲ್ಲ ಆಯಿತಾ? HFS. ಅದೀಗ ಅದು ಟ್ರೆಂಡ್ ಮ್ಯೂಸಿಕ್ ಉಂಟಲ್ಲ, ಫಾ ಅದರ ಉಂಟು ಅದಕ್ಕೆ. ದೇವರೇ. ನನ್ನ ಕಣ್ಣ ಮುಂದೆ ಉಂಟಲ್ಲ ಉಮ್ಮಿಲ ಅರ್ಥ ಉಂಟು. ಚಿನ್ನದ ತೊಟ್ಟಿ ರಕ್ಕಲಿಗೆ ನನ್ನ ಹೆಸರು ಗೊತ್ತಿಲ್ಲವ? ಓ ಓ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಗೊತ್ತಾಯ್ತಾ? ನನಗೆ ಗೊತ್ತಾಯ್ತಾಯ್ತಾ, ಸಾರಿ. ಭಾಗ್ಯಲಕ್ಷ್ಮಿ ಬರುವಾಗಲೇ ನಂಗೆ ಗೊತ್ತಾಯ್ತು ಇದು ಚಿನ್ನದ ತೊಟ್ಟಿ. ಎಂತ ಉಮಿಲ ಇಲ್ಲಿ? ಹಾಯ್ ಬಂಗಾರು ಬಂಗು ಉಂದಿಯೇರು ಬಂಗುಡೆ. ಮಿಸ್ಟರ್ ವಿ ಸೂರ್ಯ 1. ಹಾಯ್ ಬಂಗು. ಇದು ಯಾರ ಬಂಗು? ವನಿತಕ್ಕ ಇವತ್ತು ಬಿದಡ್ಲಿಕ್ಕೆ ಮುಂಬೈ ಸೆಕೆ. ಹಾಂ, ಇವತ್ತು 2 ಗಂಟೆಗೆ ಬಿದಡ್ಲಿಕ್ಕೆ ಮುಂಬೈಗೆ. ಥ್ಯಾಂಕ್ಸ್ ಆಯಿತಾ. ಸ್ಕೂಲ್ನಲ್ಲಿ ಯಾರಾದರೂ ಬೇಜಾರು ಮಾಡಿದ್ರಾ ಶೋಭಕ್ಕ? ಅಮ್ಮನೆಲ್ಲ ಮಸ್ತ್ ನೆನಪಂಡ ಅವು ಒಂಜೊಂಜಿ ಟೈಮ್ ಶೋಭಾ ನಮಕುಂಡದ ಏತೇ ಜಾಲಿ ಮನ್ಪು ಏತೇಂದು ಮನ್ಪು ಆನ ನಮಕೊಂಜಿದಾದ ಗೊತ್ತಿಲ್ಲ. ಓಂಡ ಒಂಜಿ ಲೇಸ್ ದೆಪ್ಪುನಾಗ ನಮಕೊಂಜಿ ಇಜ್ಜಿ ನಮೊಂಜಿ ನಮ್ಮ ಬರಿಟ್ ಒಂಜಿ ಉಪ್ಪು ಇರತ್ತ ನಮ್ಮೊಟ್ಟಿಗೆ ಉಪ್ಪು ನಕುಲಿ ಇರಾಕುಲಿ ಆಯ್ತು ಅಂಚ ನಮಗ ಅವು ಎನ್ನದು ಪೋಪುಂಡು ಏತೇ ವರ್ಷ ಅಂಡಲ್ಲ ಒಂಜಿ ಮದ ಪೆರಸ ಅದೇ ಇಜ್ಜಿ. ಇಲ್ಲ ತಮ್ಮ, ಸ್ಕಿಪ್ ಮೈ ಮೆಸೇಜ್. ಎಂತವಾ ವನಿತಕ್ಕೆ ಪಿದಡ್ಲಿಕ್ಕೆ ಮುಂಬೈ ಸಕೆ ಅದೇ ಹೇಳಿದಲ್ಲ ನಾನು. ಸರಿ, ವನಿತಾ ಪಿದಡ್ಲಿಕ್ಕೆ ಅದು ಇವತ್ತು 2 ಗಂಟೆಗೆ ಪಿದಡ್ಲಿಕ್ಕೆ ಮುಂಬೈ. ಹಾಲು ಕಾಂಡೆ ಮುಟ್ಟದ ಎಲ್ಲ ಮುಟ್ಟು ಅಲ್ಲದ ಅದನ್ನು ಇನ್ನು 2 ಗಂಟೆಗೆ ಹೋದು ಅಂದ. ಅಮ್ಮನ ನೆನಪು ಬಂತ ಶೋಭಕ್ಕ? ಹೌದಂತೆ, ಅಮ್ಮ ನೆನಪು ಬಂತಂತೆ. ಏನು ಮಾಡೋದಲ್ಲ, ನಮಗೆ ಎಂತ ಮಾಡೋದು, ನಾವೀಗ ಇಲ್ಲೇ ಇರೋದಲ್ಲ. ಹಾಂ, ನಮ್ಮಮ್ಮ ಇವಾಗ ಹುಷಾರಿದ್ದಾರೆ. ಅಂದರೆ ಈಗ ಅಣ್ಣನ ಮನೆಗೆ ಹೋಗಿದ್ದಾರೆ, 1 ವಾರ ಕೂತ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಈಗ ಅತ್ತಿಗೆ ಮನೇಲಿ, ಅದೇ ಅಣ್ಣನ ಮನೇಲಿ ಇದ್ದಾರೆ. ಇನ್ನು ಬಂದರೂ ಒಂದು ವೇಳೆ ಆದಿತ್ಯವಾರ ಬರ್ತಾರೆ. ಆದರೆ ನಾನು ಕೂಡ ಸಂಪೂರ್ಣ ಕುಶಲ ಸುರಕ್ಷೆಯಾಗಿದ್ದೇನೆ. ಕುಶಲವೇ ಕ್ಷೇಮವೇ ನಾನಿನ್ನ ಒಲೆ ಓದಿದೆ ಹೃದಯ ತೆರೆದು. ವನಸಣ್ಣ ಶೋಭನಾ, ಹೇಗೆ ನಿಶಾಂತ್ ಅಮ್ಮನ ಜೊತೆ ಫೋನ್ ಮಾಡಿ ಮಾತನಾಡುವಂತ ಹೇಳ್ತೀಯಲ್ಲ ಪಾಪ, ಹೇಗೆ? ಅವರು ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ದೇವರ ಹತ್ರ ಇದ್ದಾರೆ. ದೇವರ ಹತ್ರ ಇದ್ದಾರೆ ಅವಳ ಅಮ್ಮ. ಹಾಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅವರು ಕರೆದ್ರೂ ಕೂಡ ಬರೋದಿಲ್ಲ. ದೇವರದ್ದು ನಂಬರ್ ಉಂಟಾ ನಿಶಾಂತ್? ಹಾಗೆ ಇರಬೇಕಿತ್ತಲ್ಲ, ಸತ್ತವರು ಪರವಾಗಿಲ್ಲ, ಸತ್ತರು ನಮಗೆಂದು ಮೇಲಿಂದ ಕಾಣಬೇಕು, ಅವರು ಮಾತಾಡಬೇಕು ಫೋನಲ್ಲೆಲ್ಲ, ಆ ಥರ ಇರಬೇಕಲ್ಲ. ಈಗ ಎಲ್ಲಿ ಎಂತೆಲ್ಲ ಮಾಡ್ತಾರೆ, ಅವರು ಬರೋದು ಮಾತಾಡೋದೆಲ್ಲ ಮಾಡ್ತಾರೆ. ಹಾಗೆ ಇವರನ್ನು ಕೂಡ ನಾವು ಆ ಥರ ಮಾಡಬೇಕು.
ಸಾರಿ ಅಕ್ಕ, ನನಗೆ ಗೊತ್ತಿರಲಿಲ್ಲ ಅಕ್ಕ. ಅದೇ ನಿಂಗೆ ಗೊತ್ತಿಲ್ಲ, ಗೊತ್ತಾಯಿತು, ಅದಕ್ಕೆ ನಾನು ಹೇಳಿದ್ದು ಅವರು ಮೇಲೆ ಹೋಗಿದ್ದಾರೆ ದೇವರ ಹತ್ರ ಅಂತ. ಅದಕ್ಕೆ ಅವಳಿಗೆ ಅಮ್ಮಂದು ಸ್ವಲ್ಪ ನೆನಪಾಗ್ತಾ ಉಂಟಂತೆ. ಮುಂಗಾರು ಮಳೆ ಏನು ನಿನ್ನ ಮಳೆ. ಹಾಕಿದರೆ ಅವರ ಅಪ್ಪಾಚಿ ಇದ್ದಾರಕ್ಕ. ಹಾಂ, ಅಪ್ಪ ಇದ್ದಾರೆ ಅಂತ ಕಾಣ್ತ. ಹೌದು, ಅಪ್ಪ ಇದ್ದಾರೆ ಅವಳಿಗೆ. ಅಪ್ಪ ಇದ್ದಾರೆ, ಹೋಗ್ತಾಳಲ್ಲ ಅವಳು ಒಮ್ಮೆ ಅಪ್ಪನ ಮಾತಾಡಲಿಕ್ಕೆ. ಅಪ್ಪ ಮತ್ತು ತಮ್ಮ ಇದ್ದಾರೆ ಅಂತೆ. ಹಾಗೆ ಈಗಳು ಇಲ್ಲಿ ನೋಡ, ಸೊಳ್ಳೆ ಕೂತ್ಕೊಂಡಿದ್ದು ಮುಂಡದಲ್ಲಿ. ಎಂತ ಜೋರು. ಎಂತ ಉಬಿಲ್ಲ. ಸತ್ತವರು ಬಂದು ಮಾತಾಡ್ತಾರೆ, ಅದೆಲ್ಲ ಸುಳ್ಳು. ಅದೇ ಯಾರು ಬರೋದಿಲ್ಲ, ಸುಮ್ಮನೆ ನಾವು ಒಂದು ಅನಿಸಿಕೆ ನಮ್ಮದೊಂದು ನಾವು ಒಂದು ಹೇಳೋದು, ಹಾಗೆ ಬರ್ಬೋದು ಅವರ ಈಗ ಬಂದರೆ ಯಾರು ನಿಲ್ಲಿಕ್ಕಿಲ್ಲ ಅವರ ಎದುರುಗಡೆ. ಈಗ ಬಂದು ಮಾತಾಡೋದಿಲ್ಲ ಹಾಗೆ ಎಲ್ಲ ಯಾರು ಕೂಡ. ಎಂಚಿನ ಉಮಿಲು ಮಾರ ನಟಿ ಕರ್ಮ. ಓಕೆ, ಬಾಯ್ ನಿಶಾಂತ್, ಶೋಭಾ ಬಾಯ್. ಹಾಗಿದ್ರೆ ಬೇಜಾರು ಮಾಡಿಕೊಂಡರು ಹೋದ್ರು ನನ್ನ ಶೋಭಕ್ಕ. ಇಲ್ಲ, ಅಲ್ಲಿ ಮನೆಯಲ್ಲಿ ನೆಂಟರು ಬಂದಿದ್ದಾರೆ ಅಂತೆ ನಿಶಾಂತ್. ಅವರ ಮನೆಯಲ್ಲಿ ಇವತ್ತು ನೆಂಟ್ರಂತೆ, ನೆಂಟರು ಊಟ ಅಂತ ಹೇಳ್ತಾರಲ್ಲ ಹಾಗೆ. ಅವಳು ನೆಂಟರು ಬಂದಕ್ಕೆ ಸ್ವಲ್ಪ ಬ್ಯುಸಿ ಅಂತ ಹೇಳಿದಾಳೆ. ನಿನ್ನೆ ಕೂಡ ಇದ್ದಾಳೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ನಾಗೇಶ ನಿದ್ರೆ ಬರ್ಪುಂಡೆ ಚಪ್ಪಲಿ ಹಂದಿ ಭಯಂಕರ ಬರ್ಸ ಬತ್ತನ ಜಾಸ್ತಿ ಐತೆ ಕಣ್ಣು ಕೂರುನು. ಹಾಯ್ ನಾಗೇಶ, ಒಂದು ಲೈಕ್ ಕೊಡ ಪ್ಲೀಸ್, 1 ಲೈಕ್. ನನ್ನ ಜಪ್ಪುನೇ ಜನಲ ಕಣ್ಣುಗೂರು. ಒಂದೇ 7 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದು ಲೈವ್. 7 10 4 ಗಂಟೆ ದಾಪ. ಸರಿ ಅಕ್ಕ, ಹೋಗಿ ಬರ್ತೀನಿ. ಶುಭರಾತ್ರಿ ಎಲ್ಲರಿಗೂ. ಬಾಯ್ ಬಾಯ್. ಓಕೆ, ಬಾಯ್ ಬಾಯ್ ನಿಶಾಂತು, ಬಾಯ್, ಶುಭರಾತ್ರಿ, ಟೇಕ್ ಕೇರ್. ಓಕೆ, ಥ್ಯಾಂಕ್ಸ್ ಆಯಿತಾ ನಿಮಗೆ ನಾಗೇಶ್ವರ, ತುಂಬ ಥ್ಯಾಂಕ್ಸ್. ಹಾಗೆ ಧನ್ಯವಾದಗಳು. ಆದಷ್ಟು ಬೇಗ ನಾನು ಬ್ಲಾಗ್ ಮಾಡ್ತೇನೆ ಆಯಿತಾ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ. ಎಲ್ಲರೂ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ. ಟೀಚರ್ ಜೆತ್ತೆರ ಇಜ್ಜಿ ಅಲ್ಲ ಇಲ್ಲಡಿ ಇನ್ನು ಬಿನ್ನೇರಿ ಇನಿ ಅಲ್ಲಿಗೆ ಬಿನ್ನೇರಿಗೆ ಅಂಚಾಲ್ ಪೋಯಲ್ ನಾನು ಇಂಗ್ಲ ಕಣ್ಣು ಗುರು ಬರ್ಬಿಟ್ಟು ಅಪ್ಪ ಜಾಸ್ತಿ ಬಾಯಂಗ ಅವನು ಅಕ್ಕಾಗೆ. ದಾದ ಶೋಭಾ, ನೀವು ಸಹ ಹುಷಾರಕ್ಕ. ಓಕೆ ನಿಶಾಂತ್, ಓಕೆ. ಇತ್ತು ಸರಿ ಇಲ್ಲ ದಾಯಿಗೆ ಅಂಚಿನ ದಾದ ತುಂಡಿಕ್ ಸರಿ ಆಯ್ರೆ ಅವರ ಬೇಜಾರಾಯ್ರೆ போயிட பின்னிருப்புரா என்ன இல்லாடு ಬಿನ್ನೇರು ಪೋಯಿರ ನನ್ನ ಶೋಭಾ ಅಕ್ಕ ಮತ್ತೆ ಬಂದರು. ಹಾಂ ಬಂದ್ಲು.
ನೆಂಟ್ರಿದ್ರೆ ಅಂತೆಲ್ಲ ಬಿನ್ನರ್ ಬೈರ ಶೋಭಾ ಬರ್ಸ ಉಂಡಾ ಬರ್ಸ ಇತ್ತೆಜ್ಜಿ ಬೊಕ್ಕ ಪಂಡ್ರೆ ಅಪ್ಪಜಿ ಅಂತ ಬರ್ತಾಯಕ ಒಂಜಿ ಲೈಕ್ ಕೊರ್ಲೇವೆ ಅಬ್ದುಲ್ ಹಮೀದ್ ಒಂಜಿ ಲೈಕ್ ಕೊರ್ಲೆ ಏರಿಗ ಪನ್ನಿ ದಾದೆ ಶೋಭಕ್ಕ ಮತ್ತೆ ಬಂದ್ರು ಬಂಡದ ಇತ್ತು ಸರಿ ಉಲ್ಲಗೆ ಶೋಭ ಬಣ್ಣಿ ಅಲೆಗೆ ದೇವರಾಜ್ ದೇವ್ ಹಾಯ್ ಊಟ ಊಟ ಆಗಲಿಲ್ಲ ಇನ್ನಾಗಬೇಕಷ್ಟೇ ಸ್ವಲ್ಪ ಲೇಟ್ ಉಂಟಾಯ್ತಾ ಹಾಯ್ ದೇವರಾಜ್ ದೇವು ಹಾಯ್ ಸರಿ ಶೋಭಕ್ಕ ಬರತಕ್ಕ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಓಕೆ ಓಕೆ ನಿಶಾಂತ್ ಬಾಯ್ ಬಾಯ್ ನಿಮಗೆ ಗುಡ್ ನೈಟ್ ಟೇಕ್ ಕೇರ್ ಆಯಿತಾ ಹಲೋ ಟೀಚರ್ ಇತ್ತೆ ಸರಿ ಉಲ್ಲೆ ಬಂದು ಅಂದು ಅಲೆಗೆ ಆಲೆ ಬನ್ನಿ ಕಡು ಬೇಜಾರುಡ್ಲೆ ಅಂಜಿ ಇಂಚ ಮತ್ತು ಪಂಡ ಗೊತ್ತಂಡೆ ಅವೇಕು ಯಾನಂಜಿ ಇತ್ತು ಸರಿ ಉಲ್ಲೆ ಬಂಡಾಲ ಮತ್ತೆ ಮನಸ್ಸು ಹಗೂರಾಂಡೆ ಎನ್ನ ಅವೇಂಚ ಅವೆಂಚ ಬಿನ್ನಿರಕ್ಕ ಬಾವೆ ಮಾಮಿ ಬಾವೆಲ್ಲ ಮಾಮಿರ ಪೋಯರ ಉಲ್ಲೇರ ಅಕ್ಕ ನಮಸ್ಕಾರ ಸ್ವಾಡಿ ಉಂಡಾ ಸ್ವಾಡಿ ಏಪನೆ ಖಾಲಿ ಆತನು ಮಾರಿ ಇತ್ತೆ ಬಂಗುಡೆ ಎತ್ತನು ಅವಳ ಇಜ್ಜ ಆನಿತ್ತೆ ಬಂಗುಡೆ ಇಜ್ಜಿ ಸ್ವಾಡಿಚ್ಚಿ ಇದ್ದ ಮರಿಯಲ್ಲಿಗೆ ಸಾಡಿ ಹೊಲ್ತು ಬರ್ಪಿರ ಒಪ್ಪ ಕಂಡು ಬರ್ರೆ ಸಾಡಿ ಅಬ್ದುಲ್ ಅನ್ವರ್ ಎಂಕ್ ಲೈಕ್ ಕೊರಡು ಬೊಕ್ಕ ವಿಶೇಷ ವಿಶೇಷ ಪೂರ ಎಂಕಲ್ಲ ದಾದ ನನ ಎಂಕ ದಾಲೆಜಿ ವಿಶೇಷ ಪೂರ ನಿಕಲ್ಲನೆ ಎಕ್ಕಡು ಮಸ್ತ್ ಬೇಜಾರ ದಾನೆ ಅಂಚಿನ ಬೇಜಾರು ದಾದ ನಿಕ್ ಹಾಂ ನಿತ್ಯ ಖುಷಿ ತುಲ್ಲಲ್ಗೆ போயிரு முட்டை நந்தா